ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಇವತ್ತು ದಿನಾಂಕ 16/11/2024. ಇನ್ನೊಂದು ಕೆಲವೇ ಗಂಟೆಗಳು ಕಳೆದರೆ 17ನೇ ತಾರೀಕು ಆಗುತ್ತೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕರಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನ ಬಾಗಿಲು ಎಂಬಲ್ಲಿದ್ದೀವಿ. ಇವಾಗ ಈ ಒಂದು ಲೈವ್ ಮಾಡುವ ಉದ್ದೇಶ 13ನೇ ತಾರೀಕು 13/11/2024 ಕಾಪಿನ ಬಾಗಿಲು ಒಂದು ಮನೆಯನ್ನು ನೆಲಸಮ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಯವರು ಸೇರಿ. ಅದರಲ್ಲಿ ಒಂದಿಷ್ಟು ಮಾಧ್ಯಮವರು ಒಂದು ಹೇಳ್ತಾ ಇದ್ದಾರೆ, ಅಲ್ಲ ಸುದ್ದಿ ಮಾಡಲಿಕ್ಕೋಸ್ಕರ ನಮಗೆ ಕೋರ್ಟಲ್ಲಿದೆ ಪ್ರಕರಣ ಅಂತ. ಅದಕ್ಕೆ ನಾನೇ ಒಂದು ಸ್ಟೇಟ್ಮೆಂಟ್ ನಿನ್ನೆ ನಮ್ಮ ಮೋಹಿತ್ ವಕೀಲರವರೊಂದಿಗೆ ಮಾತಾಡಿ ನಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇನ್ನೂ ಅದು ವಿಚಾರಣಾ ಹಂತದಲ್ಲಿದೆ. ಕೋರ್ಟಿಂದ ಯಾವುದೇ ಆದೇಶ ಆಗಿಲ್ಲ. ಯಾವ ಆಚಾರ್ಯ ಅಂತೇಳಿ ಉಜಿರೆ ಅವರು ಅಶೋಕಾಚಾರ್ಯ ಎಂಬುವರು ಈ ಒಂದು ಬಡಪಾಯಿ ಕುಟುಂಬವನ್ನು ದಾರಿ ತಂದು ಮಲಗಿಸಿದ್ದಾರೆ. ನೋಡಿ, ಈ ತಾತ ಅವರ ಮಕ್ಕಳೆಲ್ಲರೂ ಇದ್ದಾರೆ. ಅವನಿಗೆ ಏನು ಸಿಕ್ಕಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಅಶೋಕಾಚಾರ್ಯರಿಗೆ ಏನು ಲಾಭ ಇದೆ ಅಂತಲೂ ಗೊತ್ತಿಲ್ಲ. ಅವೇನಾದರೂ ದೇಶ ಕಟ್ಟಲಿಕ್ಕೆ ಹೊರಟಿದೆ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಇವರನ್ನು ಬೀದಿಗೆ ತಂದು ಹಾಕಿ ಅವನು ನೆಮ್ಮದಿಯಾಗಿ ಮಲಗಿದಿರ್ತಾನೆ ಅನ್ನೋದಲ್ಲೂ ಗೊತ್ತಿಲ್ಲ ನಮಗೆ. ಎಲ್ಲದಕ್ಕೂ ಆ ಅಣ್ಣಪ್ಪ ಸ್ವಾಮಿ ಮಂಜನ ಸ್ವಾಮಿ ಈ ನಾಡಿನ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಎರಡು ಮಾತು ಇಲ್ಲ. ಇಷ್ಟೊಂದು ತನಕ ನಮ್ಮೊಂದಿಗೆ ತುಂಬ ಜನ ಇದ್ದರು. ಆನಂತರ ಎಲ್ಲ ಹೋದರು. ಆನಂತರ ನಾವು ಸರ್ ಇದೊಂದು ನಮ್ಮ ಜನರಿಗೆ ಇದರ ಮಾಹಿತಿಯನ್ನು ತಿಳಿಸೋಣ ಅಂತ ಈ ಒಂದು ವೀಡಿಯೋ ಮಾಡ್ತಾ ಇರೋದು. ನಮ್ಮ ಸೌಜನ್ಯ ಹೋರಾಟದಲ್ಲಿರುವಂಥ ವಕೀಲರು ಇದರ ಪ್ರಕರಣ ತಗೊಂಡಿದ್ದಾರೆ. ಇವರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಅದೇ ರೀತಿಯಲ್ಲಿ ಆ ಮನೆ ಕಟ್ಟಿಕೊಡೋ ಕೆಲಸನ ಮಾಡೋಣ ಅಂತ. ಇನ್ನು ಕೆಲವೇ ದಿನದಲ್ಲಿ ಕೋರ್ಟಿಗೆ ಬರುತ್ತೆ. ಅದು ಫೈಲ್ ಮಾಡಿ ಆಯ್ತಂತ ಇವತ್ತು ಫೋನ್ ಮಾಡಿ ಹೇಳಿದ್ದಾರೆ. ಇದು ಪ್ರಕರಣ ಏನಂತ ಹೇಳಿದರೆ, ರಾಧಮ್ಮ ಎಂಬವರ ಮನೆಯನ್ನು ಅವರ ಮಗಳ ಹೆಸರಲ್ಲಿ ಇದೆ ಅಂತೇಳಿ ರೇಣುಕಾ ಮಗಳ ಮನೆ ಅಂತೇಳಿ ಹೊಡೆದಾಕಿರೋದು. ಮಗಳಿಗಿರುವಂಥ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಇರುವಂಥದ್ದು ಬೆಳ್ತಂಗಡಿ ತಾಲೂಕು ಸಿಬಾಜೆ. ರೇಣುಕಾಂಬರ ಹೆಸರಲ್ಲಿರೋದು ಸಿಬಾಜೆ. ಆದರೆ ಈ ಅಶೋಕಾಚಾರ್ಯವರು ಕೋರ್ಟಿಗೆ ಸಮೇತ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಕಾಪಿಲ ಬಾಗಿಲಲ್ಲಿ ಇರೋದು ಅವ್ರದ್ದು ಮನೆ ಇದೆ, ಮನೆ ಕಟ್ತಾ ಇದ್ದಾರೆ, ಇಲ್ಲಿ ಅಡ್ರೆಸ್ಸು ಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿ ಯಾವುದೇ ಹಕ್ಕುಗಳು ಇರೋದಿಲ್ಲ. ಅವರ ತಾಯಿ ಹೆಸರಲ್ಲಿರುವಂಥ ಮನೆ, ಅಲ್ಲಿ ಇವರ ಮಗಳು ರೇಣುಕಾ ಅವರು ಕೆಲಸ ಮಾಡ್ತಾ ಇರೋ ಮನೆಯ ಯಜಮಾನರು ಇವರನ್ನ ಇಲ್ಲಿ ಈ ಒಂದು ಊರಲ್ಲಿ ಇರಲಿಕ್ಕೆ ಬಿಡಲ್ಲ, ನೀವು ನಿಮ್ಮ ಊರಿಗೆ ಓಡಿಸ್ತೀವಿ ಅಂತೇಳಿ ಒಂದು ಹಠದಲ್ಲಿ ಈ ಎಲ್ಲ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದಕ್ಕೆ ಸಪೋರ್ಟಾಗಿ ಅಶೋಕಾಚಾರ್ಯವರು RTI ಎಂಬುದರ ಒಂದು ಹೆಸರನ್ನು ಕೆಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದನ್ನು ಉಪಯೋಗಿಸಬೇಕು, ಬೇಡಂತ ಅಲ್ಲ. RTIಯನ್ನು ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಉಪಯೋಗಿಸಬೇಕು. ಧರ್ಮಸ್ಥಳ ಗೃಹಾಣಿ ಕೆರೆ ಕಡಿಮೆ ಅಂದರೆ 15 ಎಕರೆ ಜಾಗವನ್ನು ಕೆರೆಯ ಜಾಗವನ್ನು ಒತ್ತುವರಿ ಮಾಡಿ ಕಾಲೇಜುಗಳನ್ನು ಕಟ್ಟಿದ್ದಾರೆ. ಪ್ರೈವೇಟು ಕಾಲೇಜನ್ನು ಕಟ್ಟಿದ್ದಾರೆ. ಧರ್ಮಸ್ಥಳವರು ತಿಂದು ಹಾಕಿದ್ದಾರೆ. ಅದು ಅಲ್ಲದೆ
ಧರ್ಮಸ್ಥಳ ಗ್ರಾಮದ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಸಾವಿರಾರು ಎಕರೆ ಜಾಗವನ್ನು ಧರ್ಮಸ್ಥಳ ತಿಂದು ಹಾಕಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲೇ ಅಕ್ರಮ ಸಕ್ರಮಕ್ಕೆ ಕೊಟ್ಟಿರುವಂಥ ಎಲ್ಲ ಅರ್ಜಿಗಳನ್ನು ಬದಿ ಹೊತ್ತು ಕೆಲಸ ಮಾಡಿ ಎಲ್ಲರೂ ಅಲ್ಲಲ್ಲಿ ಬಾಡಿಗೆ ಮನೆ ಇರುವ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಇಂಥದನ್ನು ಇವರಿಗೆ ಕೇಳಲಿಕ್ಕೆ ಆಗಲ್ಲ. ಅಶೋಕಾಚಾರಿಗೆ ಏನೋ ಬಡಪ್ಪ ಏನೋ ಒಂದು ಮನೆ ಕಟ್ಟಿದ್ದಾರೆ, ಅದನ್ನು ನೋಡ್ದಾಕು ಕೆಲಸ ಮಾಡಿದಾರಲ್ಲ. ನೀನು ನೋಡಿದ್ರಲ್ಲ ನೋವು ಯಾವ ರೀತಿಯಲ್ಲಿ ಮಣ್ಣೆತ್ತಿ ಹಾಕಿದ್ದಾರೆ, ಸೇಮ್ ಅದೇ ರೀತಿಯಲ್ಲಿ ಆಗ್ತೀಯಪ್ಪ ನೀನು ಯಾವುದೇ ಕ್ಷೇತ್ರಕ್ಕೆ ಹೋದ್ರಾಗ್ಬೋದು. ನೀನು ಏನೇ ಒಳ್ಳೆಯ ಕೆಲಸವನ್ನು ಮಾಡಿದ್ರು ನಿನಗೆ ಶಾಪ ಕಟ್ಟಿತ್ತ ಬುದ್ಧಿ ಬೇಕಾದ್ರೆ ನೋಡು. ನೀನು ಇನ್ನು ಒಂದೊಂದು ದಿನ ನೋಡು ರಾಜ್ಯ ಹೆದ್ದಾರಿ ಇದು. ಧರ್ಮಸ್ಥಳ ಸುಬ್ರಹ್ಮಣ್ಯ ಉಡುಪಿ ರಾಜ್ಯ ಹೆದ್ದಾರಿ 37 ಇದು ನೋಡಿದ್ರಲ್ಲ. ಅದರ ಪಕ್ಕದಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲಿ ಊಟ ಮಾಡ್ಕೊಂಡಿದ್ದಾರೆ. ಮೊನ್ನೆ ಮಳೆ ಬಂತು, ಎಷ್ಟನೇ ತಾರೀಕು? 14ನೇ ತಾರೀಕು ಜೋರು ಮಳೆ. ಆವತ್ತು ರಾತ್ರಿ 11:30 ನನಗೆ ಫೋನ್ ಮಾಡ್ತಾ ಇದ್ದಾರೆ, ನಾನೆಲ್ಲ ಹೋಗಿ ಬರೋ ಹೊತ್ತಿಗೆ. ಇಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ, ಏನು ಮಾಡೋಣ ಅಂತ. ಇವತ್ತು ನಾವು ತಾಲೂಕು ಕಚೇರಿ ಹೋಗಿದ್ದೀವಿ. ಅದು ಅಲ್ಲದೆ ರಾಧಮ್ಮ ಅವರ ಹೆಸರಲ್ಲಿದೆ. ಇವರಿಗೆ ಕೋರ್ಟಲ್ಲಿ ಪ್ರಕರಣ ದಾಖಲಾಗಿದ್ದರು ಅವರ ಮಗಳ ಹೆಸರಲ್ಲಿ ಆಗಿರೋದು. ರೇಣುಕಾ ಅವರ ಹೆಸರಲ್ಲಿ ಆಗಿರೋದು. ಇವರಿಗೆ ಅದನ್ನು ನೋಟಿಸ್ ಬಂದು 1 ವರ್ಷ ಆಗ್ತಾಯಿದೆ. ಏನೋ ಇಲ್ಲೇ VA ದೊಡ್ಡ ಒಂದು ಬಂಡ್ಲು ತಂದು ನೀವು ತಗೊಳ್ಳೇಬೇಕಂತ. ಪಾಪ ಅವರು ಅಲ್ಲಿಂದ ಇವರ ತಾಯಿ ಮನೆ ಬರುವಾಗ ಇಲ್ಲಿ ಬಂದು ನೀವು ತಗೊಳ್ಳೇಬೇಕು, ಇಲ್ಲ ನಿಮ್ಮ ಅಪ್ಪನ ಮನೆ ಹೊಡೆದಾಕ್ತಾರಂತ. ಅಲ್ಲೇ ಅವನೇ ಹೇಳ್ತಾ ಇದ್ದಾನೆ, ಅದು ಅಪ್ಪನ ಮನೆ ಅಂತ ಅಮ್ಮನ ಮನೆ ಅಂತ. ಅದನ್ನು ಹೊಡೆದಾಕ್ತಾರೆ ಅಂತೇಳಿ ಒತ್ತಾಯಪೂರ್ವಕವಾಗಿ ಕೊಡಿಸ್ಬಿಟ್ಟು ಹೋದ್ರಪ್ಪ. ಆ ನಂತರ ಮುಂದಿನ ದಿನಗಳಲ್ಲಿ ಏನಾಗಿದೆ ಒಂದೇ ಒಂದು ಮಾಹಿತಿಯನ್ನು ಇವರಿಗೆ ನೀಡಿಲ್ಲ. ನಿನ್ನೆ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ, ನಮಗೆ DC ಆದೇಶ ಇದೆ, ನ್ಯೂಸ್ನವರೆಗೆ ಕೊಟ್ಟಿದ್ದಾರೆ, ಅದನ್ನು ಪತ್ರವಲ್ಲೂ ಹಾಕಿದ್ದಾರೆ, ಹೈಕೋರ್ಟ್ ಆದೇಶ ಇದೆ ಅಂತ. ಹೈಕೋರ್ಟ್ ಹೆಸರಲ್ಲಿ ಇವರು ಈ ದಾದಾಗಿರಿ ಮಾಡ್ತಾ ಇರೋದಾ? ಯಾರಿಗೋಸ್ಕರ ಮಾಡ್ತಾ ಇರೋದು ಇದು? ಹಳೆಯ ಏನ ಪೇಪರೆಲ್ಲ ಎತ್ತಿ ರೆಡಿ ಮಾಡಿ ಇಟ್ಟಿದ್ದಾರಪ್ಪ ಇವರು, ಇವರದೇ ಮನೆ ಅಂತ. ಇವತ್ತು ನಾವು ಕೌಕ್ರಾಡಿ ಪಂಚಾಯತ್ PDO ಹತ್ರ ಹೋಗಿದ್ದೀವಿ. ಅವರಿಗೆ ಯಾವುದೇ ಒಂದು ಪತ್ರಗಳು ಬಂದಿಲ್ಲ. ಎಮರ್ಜೆನ್ಸಿ ಒಂದು ಸಭೆ ಕರೆದರಂತೆ, ಕರೆದು ಇದು ಡೆಮೊಲೇಷನ್ ಮಾಡಿಸಿರೋ ಅಂತ. ಅವರು ಪಾಪ ಒಂದು ಸಾರಿ ಬಂದು ಹೋದರು. ಅಲ್ಲ ಕೌಕ್ರಾಡಿ ಬಂದ ಅಧ್ಯಕ್ಷರು ಬಂದರು. ಅಧ್ಯಕ್ಷರು ಅವತ್ತೇ ಬಂದರು, ಹೊಡೆದಾದ ನಂತರ ಬಂದರು. ಆ ನಂತರ ಅವ್ರಿಗೆ ಮಾಹಿತಿ ಗೊತ್ತಾಗಿರೋದು. PDO ಅವರು ಮೊನ್ನೆ ಬಂದು ಹೋದರು. ಅವ್ರಿಗೊಂದು ಬರಲಿಕ್ಕೆ ಭಯ, ಏನೋ ಬೈಬೋದಾ ಅಂತ. ಆದರೆ ಒಂದೊಳ್ಳೆ ಮಾನವೀಯತೆ ಇರುವಂಥ ಒಂದು ಮೇಡಮ್ ಅಂತ ಹೇಳೋರು ಅವರು. ಬಂದು ನೋಡಿ ಎಲ್ಲ ಹೋದರು. ಇವರಿಗೆ ನಾವು ಊಟಕ್ಕೆ ಒಂದು 500 ರೂಪಾಯಿ ಕೊಡ್ತೀನಿ ಅಂತ, ಆದರೆ ಅವ್ರು ತಗೊಳ್ಳಿಲ್ಲ. ನೀವು ಕೊಟ್ಟರೆ ಇನ್ನೂ ಹಿಂಗೂ ಪೆಟ್ರೋಲ್ ತಂದಿಟ್ಟಿದ್ದೀವಿ, ಇನ್ನು ನಾನು ಈ ಸ್ವಲ್ಪ ವಿಷಯನ ತಂದುಬಿಟ್ಟು ಆತ್ಮಹತ್ಯೆ ಮಾಡ್ತೀನಿ ಅಂತ ಹೇಳಿ ಅವ್ರು ಯಾವುದೂ ನಮಗೆ ಬೇಡ ಅಂತೇಳಿ ಕೂತಿದ್ದಾರೆ. ಇವತ್ತು ಪಂಚಾಯತಿಗೆ ಹೋಗಿದ್ದಾರೆ. ಆದರೆ ನಮಗೆ 24 ಗಂಟೆನೂ ಇವರನ್ನು ಕಾಯ್ಕೊಂಡಿರಲಿಕ್ಕೂ ಆಗಲ್ಲ. ಇವರೊಂದೇ ಹೇಳೋ, ನಮಗೆ ನ್ಯಾಯ ಸಿಗದಿದ್ದರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಒಂದೇ ಚಿಂತೆಯಲ್ಲಿ ಕೂತಿದ್ದಾರೆ. ನಾವು ಧೈರ್ಯ ಕೊಡ್ತಾ ಇದ್ದೀವಿ, ಧೈರ್ಯ ತುಂಬಿಸ್ತಾ ಇದ್ದೀವಿ. ಇಂದಿನ ತನಕ ಅವರು ಹೊರತಾರೆ ಈ ಒಂದು ಪಂಚಾಯತ್ ವ್ಯಾಪ್ತಿಯ ಒಬ್ಬೊಬ್ಬ ಮೆಂಬರ್ ಸಮೇತ ಇಲ್ಲಿ ಬಂದು ನೋಡಿಲ್ಲ. ಏನಾಗಿದೆ ಏನು ವಿಷಯ ಅಂತ ಒಂದು ಕೇಳಲಿಕ್ಕೆ ಯಾರು ಬರ್ತಾಯಿಲ್ಲ. ಅಂದರೆ ಇಲ್ಲಿಯ ಮೆಂಬರ್ ಸಮೇತ ಇದಕ್ಕೆ ಸಹಕಾರ ಕೊಟ್ಟು ಯಾರೋ ಪಿತೂರಿಯಿಂದ ಆ ಮನೆ ಓಡಿಸಿರೋದು, ಯಾರ್ಯಾರೋ ಪಿತೂರಿಯಿಂದ ಮನೆ ಓಡಿಸಿರೋದು. ಇಲ್ಲಿಯ ಸ್ಥಳೀಯರ ಮೆಂಬರು ಹೇಳಿದ್ರೆ 5,000 ದುಡ್ಡು ಇಸ್ಕೊಂಡಿದ್ದಾನಂತೆ. ಅವ್ರು ಇವತ್ತು ಕಾಣಿಸ್ತಾ ಇಲ್ಲ. ಇದು ಏನೋ ದಾಖಲೆ ಮಾಡಿಕೊಡ್ತೀವಿ, 94C ಮಾಡಿಕೊಡ್ತೀವಿ ಅಂತೇಳಿ. ಇವತ್ತು ನಾವು ಅದೇ ರೀತಿಯಲ್ಲಿ ಮೆಸ್ಕಾಮಿಗೆ ಹೋಗಿದ್ದೀವಿ. ನಮಗೆ ಆ ಆದೇಶ ಕಾಪಿ ಕೊಡಿ, ನಿಮಗೆ ಕೊಟ್ಟಿರುವಂಥದ್ದು ಯಾರ ಮನೆ ಹೊಡಲಿಕ್ಕೆ ಅಂತ ಕೊಡಿ ಅಂತ. ಅಲ್ಲಿ ಹೋಗೋ ಅಧಿಕಾರಿಯೂ ಸಿಗಿಲ್ಲ. ಯಾವುದೋ ಮನೆಗೆ ಕೊಡಬೇಕಿತ್ತು, ಮನೆಗೆ ಕೊಟ್ಟು ನಾವು ಬಂದಿದ್ದೀವಿ. ನಮಗದು ಬೇಕದು, ಆ ಮನೆಗೆ ಏನು ಆದೇಶ ಬಂದಿದೆ ಅಂತ. ಅದಾದ ನಂತರ ತಾಲೂಕು ಕಚೇರಿ ಹೋಗಿದ್ದೀವಿ. ತಾಲೂಕು ಕಚೇರಿಯಲ್ಲಿ ನಿನ್ನೆ KRS ಪಕ್ಷದ ನಾಯಕರು 20/11/2024 ಉಗ್ರ ಪ್ರತಿಭಟನೆ ಇಟ್ಟಿದ್ದೀವಿ. ಅದಕ್ಕೆ ನಮಗೆ
ಅನುಮತಿ ಕೊಡಬೇಕಂತೇಳಿ ಯಾರು ಈ ಮನೆಯನ್ನು ಒಡೆದಾಕಿ ತರಿಸ್ದಾರಿದ್ದಾರೆ ಅವರಿಗೆ ಮನವಿ ಮಾಡಿದ್ದಾರೆ. ಇವತ್ತಿಗೆ ಭಯಂಕರ ಫಾಸ್ಟಾಗಿ ಅವರಿಗೆ ಬಂತು ಲೆಟ್ರು ಹಿಂಬರ ಬಂದಿದೆ. ಅದು ಹೈಕೋರ್ಟಲ್ಲಿರುವ ವಿಷಯ, ಅದರಿಂದ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಇಲ್ಲ ಅಂತ. ಅದು ಅಲ್ಲದೆ ಅವರು ಇಡೀ ಎಲ್ಲ ಇಲಾಖೆ ಕಳಿಸಿಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ. ಸಂವಿಧಾನದಲ್ಲಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಇದೆ, ಅದನ್ನು ತಡೆಯೋ ಹಕ್ಕಿದ್ದರೆ ತಡೆಯಿರಿ. ಅದು ಅಲ್ಲದೆ ನಾವು ಹೈಕೋರ್ಟಿಲ್ಲ ನ್ಯಾಯಾಂಗ ನಿಂದನೆ ಮಾಡ್ತಾ ಇಲ್ಲ. ಪ್ರಕರಣ ಇರೋದು ಅವರ ಮಗಳ ಹೆಸರಲ್ಲಿ, ಮಗಳು ರೇಣುಕಾ ಅವರ ಹೆಸರಲ್ಲಿ. ಅದು ಇತ್ಯರ್ಥ ಆಗಿಲ್ಲ. ನಮ್ಮ ಹೋರಾಟ ಇರೋದು ಅವರ ತಾಯಿ ರಾಧಮ್ಮ ಅವರ ಮನೆ ಒಡೆದಾಕಿದ ವಿಷಯಕ್ಕೆ ಇರೋದು ನಮ್ಮ ಹೋರಾಟ. ಹೈಕೋರ್ಟಲ್ಲಿದ್ದರೆ ಏನೇ ಆದೇಶದ್ದು ಅದು ಕಾನೂನು ಪ್ರಕಾರ ಪಾಲನೆ ಮಾಡಿ ಬೇಡ ಅಂತ ನಾವು ಹೇಳಲ್ಲ. ನೀವು ಹೈಕೋರ್ಟಿಗೆ ತೋರಿಸ್ಬೇಕು, ಇದು ರೇಣುಕವರ ಮನೆ ಅಂತಲೇ ತೋರಿಸ್ಬೇಕು. ನೀವು ಎಲ್ಲಾದರೂ ಒಂದು ಗುಡಿಸಲು ಕಟ್ಟಿ ಇರುವಾಗ ಅದನ್ನು ಒಡೆದಾಕಿದಾರಲ್ಲ, ಆಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಾವು ಪ್ರತಿಭಟನೆ ಮಾಡೋದು ಅಲ್ಲ ಸ್ವಾಮಿ, ನೊಂದವರು. ನಾವೀಗ ಅವರೊಟ್ಟಿಗೆ ನಿಂತರು ಏನಂತ ಹೇಳಿದ್ರೆ ಅವ್ರು ಆತ್ಮಹತ್ಯೆ ಮಾಡ್ತಿದ್ದರೆ ಮತ್ತೆ ಹೇಳ್ತಾ ಇದ್ದಾರೆ ಮಾಡಬೇಡಿ ಅಂತ ಕೂತಿದ್ದೀವಿ. ಹೋರಾಟ ಮಾಡಿ ನಿಮಗೆ ನ್ಯಾಯ ಕೊಡಿಸೋಣ ಅಂತ ನಾವು ಕೂತಿರೋ ಹೊರತು ಬೇರೆನಕ್ಕಲ್ಲ, ಲಾಭ ಇದ್ದು ಕೂತಿರೋದಲ್ಲ. ಅದು 4 ಜೀವ ಉಳಿಯಲಿ ಅಂತ ಕೂತಿರೋದಿಲ್ಲ ನಾವು. ಆದರೆ ಇಂದಿನ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರ ನಾಯಕರಿಗೆ ಈ ಒಂದು ಮಾಹಿತಿ ತಲುಪಿಸಲಿಕ್ಕೆ ಇನ್ನೂ ಯಾರು ಜನ ಇಲ್ಲ. ಒಂದು ಉಸ್ತುವಾರಿ ಸಚಿವರಿಗಾಗಲಿ ಕಂದಾಯ ಸಚಿವರಿಗಾಗಲಿ ಈ ರೀತಿಲಾಗಿದೆ, ತನಿಖೆ ನಡೆಸಬೇಕು. ತನಿಖೆ ನಡೆಸಿ, ನಾವು ಹೇಳೋದು ಬೇರೆ ಏನು ಕೇಳ್ತಾರೆ. ನೀವು ತನಿಖೆ ನಡೆಸಿ ಆ ರಾಧಮ್ಮ ಅವರ ಮನೆ ಹೌದಾ ಅಲ್ಲವಾ, ಅವರ ಹೆಸರಲ್ಲಿ ಇದೆಯಾ, ಮನೆ ನಂಬರ್ 1 ಮಾತ್ರ ಆಗಿಲ್ಲ. ಕರೆಂಟು ಕೊಡಬೇಕೆ GPS ಮುಖಾಂತರ ಕೊಡ್ತಾ ಇರೋದು. ಆ GPS ಮುಖಾಂತರ ಕೊಟ್ಟರು ರಾಧಮ್ಮರ ಹೆಸರಿಗೆ ಬರ್ತಾಯಿದೆ ಅಂತ ನೋಡಿ. ಆವಾಗ ಗೊತ್ತಾಗುತ್ತೆ ಕಂಬದಿಂದ ಎಷ್ಟು ದೂರ ಇದೆ, ರಸ್ತೆಯಿಂದ ಎಷ್ಟು ದೂರ ಇದೆ. ಅಂದರೆ ಈ ಒಂದು 123/1 ಸರ್ವೆ ನಂಬರಲ್ಲೆಲ್ಲ 123 ಸರ್ವೆ ನಂಬರಲ್ಲಿ ಸಾವಿರಾರು ಎಕರೆ ಇದೆ. ಎಲ್ಲಿ ಅಂತ ಗೊತ್ತಾಗಬೇಕು ತಾನೆ. ಆ GPS ಪ್ರಕಾರವಾಗಿ ಕರೆಂಟ್ ಕೊಟ್ಟಿದಾಗ ನಮಗೆ ಪಾಯಿಂಟ್ ಇದೆ ಎಲ್ಲಿ ಅಂತ, ಅದಕ್ಕೆ ಹುಡುಕ್ಬೋದು. ಅದರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ರಾಧಮ್ಮ ಅವರ ಮನೆ ಅಂತ. ಅವರೇ ಹೇಳ್ತಾ ಇದ್ದಾರಲ್ಲ, ನಾವು ಎಲ್ಲ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಈ ಏನು ಎಂಜಲು ತಿಂದು ಆ ಪಾತ್ರೆಯನ್ನು ತೊಳೆದು ನಾವು ಸಂಪಾದನೆ ಮಾಡೋದು 10 ಪೈಸೆ ಅಂತ. ಅದು ಈ ಜಾಗ ತಗೊಂಡಿರೋದು ಅವ ಕೊಡಲಿಕ್ಕೂ ಇಲ್ಲ ಆ ಥರ. ಏನೋ ಇಲ್ಲೇ ಒಂದು 50 ವರ್ಷದಿಂದ ಹಿಂದಿನಿಂದ ತಾತನ ಕಾಲದಿಂದ ಇದ್ದವರು ಇನ್ನೊಬ್ಬರು, ಅವರಿಂದ ಇದು ಪರ್ಚೇಸ್ ಮಾಡಿರೋದು ಜಾಗ. ಇವರ ಒಂದು ದುಡಿದರ 6 ಲಕ್ಷ ರೂಪಾಯಿನ ಅವತ್ತು ತಿಂದಾಕಿದ್ದಾನೆ, ಅವನು ಕೊಟ್ಟಾಯಿತು. ಆ ನಂತರ ಅವನು ಇನ್ನೊಬ್ಬರೊಟ್ಟಿಗೆ ಸೇರಿಬಿಟ್ಟು ಪಿತೂರಿ ಮಾಡ್ತಾ ಇದ್ದಾನೆ. ಇದೆಷ್ಟು ಸರಿ ಅಂತೇಳಿ. ಅದು ಅಲ್ಲದೆ ಸ್ಥಳೀಯ MLA ಮತದಾನ ಸಂದರ್ಭದಲ್ಲಿ ಓಟು ಕೇಳಲಿಕ್ಕೆ ಆದ್ರೆ ಲೀಸ್ಟ್ ಮಾಡ್ತಾಯಿದ್ರು. ಬೆಳಿಗ್ಗೆ 10 ಗಂಟೆ ಇಲ್ಲಿ, 11 ಗಂಟೆ ಇಂಥ ಕಡೆ, 1 ಗಂಟೆ ಇಂಥ ಕಡೆ ಊಟ, ಇಂಥ ಕಡೆ ಮದುವೆ ಹೋಗಬೇಕು, ಇದೆಲ್ಲ ಮಾಡ್ತಾಯಿದ್ರಿ. ಓಟ್ ಸಂದರ್ಭದಲ್ಲಿ ಯಾರು ಏನೂ ಬಿಸಿ ಇಲ್ಲ. ಅವತ್ತು ಮಾತ್ರ ಮತದಾನ ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಜನಸೇವಕರು. ನೀರಿಲ್ಲ ಕಡೆ ನೀರು ಹೊಡಿಸೋದು, ಅಕ್ಕಿ ಇಲ್ಲದ ಅಕ್ಕಿ ಕೊಡಿಸೋದು, ನೀರು ಕೊಡಲಿಕ್ಕಿಲ್ಲ ಅದು ಕುಡಿಸೋದು, ಇಂಥ ಕೆಲಸ ಮಾಡ್ತಾಯಿದ್ರಿ. ನಿನ್ನೆ 15/11/2024 ಕಸ್ತೂರಂಗ ವರದಿಗೆ ಗುಂಡ್ಯಕ್ಕೆ ಹೋಗಿದ್ದರು. ಹೋಗಲೇಬೇಕು, ಬೇಡ ಅಂತ ಹೇಳಲ್ಲ. ಗುಂಡ್ಯದಿಂದ ಒಂದು 10 ಕಿಲೋಮೀಟ್ರು ಅಮ್ಮವರೇ, 10 ಕಿಲೋಮೀಟ್ರು. ನಿಮಗೆ ಈ ಮಾಹಿತಿ ಬಂದಿದೆ ಅಂತಲೂ ಗೊತ್ತು. 10 ಕಿಲೋಮೀಟ್ರ್ ಇಲ್ಲಿವರೆಗೆ ಒಂದು 10 ನಿಮಿಷ ಬಂದು ನೋಡೋಣ. ನಮ್ಮವರು, ನಮ್ಮ ಸಮುದಾಯದವರು ಈ ಥರ ಅನ್ಯಾಯಕ್ಕೊಳಗಾಗಿದ್ದಾರೆ. ನೀವು ಹಿಂದೆ ಹೇಳ್ತಾ ಇದ್ದಾರಲ್ಲ, ಅಯ್ಯೋ ತುಂಬ ಕಷ್ಟ ಬಿದ್ದು ಬಂದಿರೋದಂತ, ಹಸುವನ್ನು ಮೇಯಿಸಿ ಬಂದಿರೋದಂತ. ಇವರು ಅದೇ ಥರನೇ ಹಸುವನ್ನು ಮೇಯಿಸಿಕೊಂಡಿರುವವರು. ಪಂಚಾಯತಿಂದ ಏನೋ ಅಶೋಕಾಚಾರ್ಯ ಮಾಡಿರೋ ಕೆಲಸಕ್ಕೆ ಪಂಚಾಯತವರು ಸೇರಿ ಅಶೋಕಾಚಾರ್ಯ ಒಟ್ಟಿಗೆ ಇನ್ನೂ ಹೇಳ್ತೀನಿ, ಅವತ್ತಿದ್ದ PDO ಮತ್ತು ಏನು ಅಲ್ಲಿ ಆ PDO ಇನ್ನುಳಿದ ಅಧಿಕಾರಿಯವರು ಎಲ್ಲ ಸೇರಿ ಇವರೇ ನೀರಿನೊಂದು ವ್ಯವಸ್ಥೆ ಕೊಡದೆ
ಅವತ್ತು 4 ಹಸುವೇನ ಸತ್ತು ಹೋಗಿದೆ. ಅವತ್ತೇ ದಯಾಮರಣಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಥರನೇ ನೋಡಿ ಇವರು ಅದೇ ಥರ ಹಸುವನ್ನು ಸಾಕಿ ಬದುಕ್ತಾ ಇದ್ದವರು. ಇವತ್ತು ಅವರನ್ನು ಬೀದಿ ತಂದು ಹಾಕಿದ್ದಾರೆ. ಒಂದು ನಿಮಿಷ ಬಂದು ನೋಡಿ, ಅದು ಏನದು ಕೇಳಲಿಕ್ಕೆ ಆಗಿಲ್ವಲ್ಲ. ಇಲ್ಲ ಸರ್ಕಾರ ಏನು ಅಧಿಕಾರಿ ಇಲ್ಲ, ನಿಮ್ಮವ್ರನ್ನೇ ಕಳಿಸಿ ಅದು ಏನಾಗಿದೆ ಅಂತ ಕೇಳ್ಬೋದಿತ್ತಲ್ಲ. ಪಂಚಾಯತ್ ಹೋಗಿ ಕೇಳಿ, ಪಿ ಡಿ ಒಗೆ ಕೇಳಿ, ಪಿ ಡಿ ಒ ಅಲ್ಲಿ ಅಧ್ಯಕ್ಷರಿದ್ದಾರೆ ಅವರೇ ಕೇಳಿ, ಎಷ್ಟು ಟೈಮಿಂದ ಇದ್ದರು, ಏನಾಗಿದೆ, ಏನಕ್ಕೋಸ್ಕರ ಆಗಿರೋದು, ಅದೊಂದು ಕೇಳಿಲ್ವಲ್ಲ. ಒಂದಿಷ್ಟು ಮಾನವೀಯತೆ ಎಂಬುದನ್ನು ಉಳಿಸ್ಕೊಳ್ಳಿ. ರಾಜ್ಯಕ್ಕೆ ಬಂದ ನಂತರ ಒಂದು ಥರ ಆಗಲ್ಲ. ರಾಜ್ಯಕ್ಕೆ ಬಂದ ನಂತರ ಅದರಲ್ಲಿ ಆ ಜಾತಿ ಈ ಜಾತಿ ಇಲ್ಲ, ಆ ಪಕ್ಷ ಈ ಪಕ್ಷ ನೋಡಬೇಡಿ, ಎಲ್ಲ ಒಂದೇ ಥರ. ನಾಡಿನ ಇವತ್ತು ಫೋನಿನ ಕಾರ್ಯಕ್ರಮ ಇತ್ತು. ನಾವು ಅಂಥ ಸಂದರ್ಭದಲ್ಲಿ ಏನು ಈ ಅಧಿಕಾರಿಯವರು ಬಂದು ಹೊಡೆದಾಕಿದಾರಲ್ಲ, ಈ ಅಧಿಕಾರಿಯವರ ಮುಂದೆ ಹೋಗ್ತಾ ಇದೆ, ಅಲ್ಲಿ ಫೋನ್ ಅಟೆಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ನಮ್ಮವರು ಇನ್ನೊಬ್ಬರು ಸುಳ್ಳಿಯಿಂದ ಮಾತಾಡ್ತಾಯಿದ್ರು. ಪಾಪ ಅವರಿಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಅವರು ಫೋನ್ ಮಾಡೋ ನನಗೆ ಫೋನು ಸ್ವೀಕರಿಸಿರೂ ಆಗಿಲ್ಲ. ಅವರೊಂದಿಷ್ಟು ಕೇಳಿದ್ರು. ಅವಾಗ ಹೇಳ್ತಾರೆ ನಾವು ಅಲ್ಲಿದ್ದೆ, ಬೆಂಗಳೂರಲ್ಲಿದ್ದೆ. ಹೌದು ಸ್ವಾಮಿ, ಇಲ್ಲಂತ ಹೇಳಲ್ಲ. ನಿಮಗೆ ಅಲ್ಲಿ ಇಲ್ಲಿ ಇರೋದಾ ಇದಾ ದೊಡ್ಡದು? ನಿಮ್ಮ ಕ್ಷೇತ್ರದಲ್ಲಾಗಿರೋದು ಒಂದು ಮನೆಯನ್ನು ಹೊಡೆದಾಕಿರೋದು, ಒಂದು 10-15 ಲಕ್ಷ ರೂಪಾಯಿ ಮನೆಯನ್ನು ಹೊಡೆದಾಕಿರೋದು. ಇವರ ನೋವಿಗೆ ಸಂಬಂಧಿಸಬೇಕಾ? ಅದಕ್ಕೆ ಹೋಗ್ಬೇಕಿತ್ತಾ? ಬರ್ಬೋದಿತ್ತಲ್ಲ, ಎಷ್ಟು ಗಂಟೆ ಆದರೂ ಬಂದವ್ರಿಗೆ ಮಾತಾಡಿಸ್ಬೋದಿತ್ತಲ್ಲ. ಯಾಕೆ ಮಾಡ್ತಾಯಿಲ್ಲ? ಇದರಿಂದ ರಾಜಕೀಯದಿಂದ ಜನರು ಬೇಸರದ ಒಂದು ಬದಿಗೆ ಹೋಗ್ತಾ ಇದ್ದಾರೆ. ಬೇಡ ಅಂತ ಆ ಮಟ್ಟಕ್ಕೆ ತಂದೆ ರಾಜಕೀಯವರು ಗೆಲ್ಲುವ ತನಕ ಒಂದು ಗೆದ್ದ ನಂತರ ಏನೋ ಸಂಪಾದನೆ ಮಾಡೋ, ಮತ್ತು ಅದನ್ನು ಉಳಿಸಲಿಕ್ಕೆ ಮತ್ತೆ MLA ಆಗೋದು. ಇದು ಇವಾಗ ರಾಜಕೀಯದಲ್ಲಿ ಇರುವಂಥದ್ದು. ಇವತ್ತು ತಾಲೂಕು ಕಚೇರಿಗೆ ಹೋಗಿದ್ದೀವಿ. ತಾಲೂಕು ಕಚೇರಿಗೆ ಹೋಗಿ ತಲಸಾರ ಸಿಕ್ಕಿರು 4:45 ಆಯಿತು. 4:05 ಅವರ ಹತ್ರ ಏನೋ 10 ನಿಮಿಷ ಹೆಚ್ಚಮ್ಮಿ ಹೊರಟರು. ನಮ್ಮನ್ನು ನೋಡಿ ಅವರು ಬಂದರು. ತಿರ್ಗಾ ಕಚೇರಿ ಹೋಗಿ ಕೂತು ಎಲ್ಲ ಮಾತಾಡಿದ್ವಿ. ನಮಗೂ ಮಾನವೀಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಸ್ವಾಮಿ, ನಿಮಗೆ ಮಾನವೀಯತೆ ಇದೆ, ಇಲ್ಲಂತ ಹೇಳಲ್ಲ. ಏಕೆ? ಯಾವಾಗ ಆಗಿರೋದು? ಮೊನ್ನೆ ಆ ರೇಣುಕಾ ಅವರು ತನ್ನ ನೋವನ್ನು ಮನದಾಳ ನೋವನ್ನು ಆ ಮಣ್ಣು ತೆಗೆದು ಹಾಕಿ ನಿಮಗೆ ಶಾಪ ಹಾಕಿದಾರಲ್ಲ, ಅವತ್ತು ನಿಮಗೆ ಮಾನವೀಯತೆ ಸ್ಟಾರ್ಟ್ ಆಗಿದೆ. ಅವತ್ತು ಮಾನವೀಯತೆ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಮಾನವೀಯತೆ ಇರಲಿಲ್ಲ. ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು ಅಂತೇಳಿ ತೆಗಿಲೇಬೇಕಂತ ಆಟ ಅಲ್ವಾ? ಅಶೋಕಾಚಾರ್ಯ ಆಟ ಅಲ್ಲ, ಅವನು ಹಿಂದೆ ಇನ್ನೊಬ್ಬರು ಇದ್ದಾರೆ, ಅವರ ಆಟದಿಂದ ತೆಗೆಸಿರೋದು. ಇವ ಮಾನವೀಯತೆ, ಇವ ಬೀದಿ ಬಂದಿರುವಾಗ ಮಾನವೀಯತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಕೋಪಕ್ಕೆ ಹೊಡಿಬೋದು, ಆನಂತರ ನೊಂದು ಹೊರಲಾಡುವಾಗ ಅಯ್ಯೋ ಅಂತ ಹೇಳ್ತೀರಾ. ಅಯ್ಯೋ ನಾನು ಹೊಡಿಬಾರ್ದಂತ. ನೀವು ಫೈಟ್ ಮಾಡಿರಿ, ಬೇಡಂತ ಹೇಳಲ್ಲ. ಬೇಜಾನೆ ಇದೆ ಸರ್ಕಾರ ಆಸ್ತಿಯನ್ನು ಕಬಳಿಸಿರುವಂಥವ್ರು. ಹೋಗಿ ಫೈಟ್ ಮಾಡಿ, ಅದು ಬೇಕಾಗಿರೋದು. ಅದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತೀವಿ. ಅದರ್ಥ ಇಂಥವ್ರದ್ದಲ್ಲ. ಮಾನವೀಯತೆಯನ್ನು ಹೇಳ್ತಾ ಇದ್ದಾರೆ, ನಮಗೂ ಮಾನವೀಯತೆ ಇದೆ ಅಂತ. ತಮಗೇನೋ ಒಂದಿಷ್ಟು ಮಾನವೀಯತೆ ಇದ್ದಿದ್ದರೆ ತಾವು ಪತ್ರ ನಿಮಗೆ ಯಾವಾಗ ಬಂದಿರೋದು? ಅದೊಂದು ಇವಾಗ ಸರಿಯಾಗಿ ಕಾಣಿಸ್ತಾ ಇಲ್ಲ. ನಿಮಗೆ DC ಪತ್ರ ಬಂದು 2-3 ತಿಂಗಳು ಏನಾಗಿದೆ. DC ಪತ್ರ ಬಂದು, ಆ DC ಪತ್ರ ಬರುವ ನಿಮಗೊಂದು ಪತ್ರ ಕಳಿಸ್ಬೋದಿತ್ತಲ್ಲ. ಇಲ್ಲ ನೀವು ಇವಾಗ ಇದಕ್ಕೆ ಹೊಡಿಬೇಕಂತೆಲ್ಲ ಅದನ್ನೊಂದು ಕಾಪಿ ಕಳಿಸ್ಕೊಳ್ಬೋದಿತ್ತಲ್ಲ. ಹೊಡಿತಾ ಇದ್ದೀವಿ ನೋಡಿ, ಸರ್ಕಾರದಿಂದ ಇವಾಗ ಹೈಕೋರ್ಟ್ ಆರ್ಡರ್ಸ್ ಇಲ್ಲ, DC ಆದೇಶ ಇದೆ, ನೀವು DCಗೆ ಮಾತಾಡಿಸಿ ಅದೇನಿದ್ರು ಕೊಡಿ ಅಂತ. ಇಲ್ಲ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ಏನೋ ಎಲ್ಲ ಅಧಿಕಾರಿಗಳು ಆಕಾಶದಿಂದ ಬಂದು ಲಂಚಕ್ಕೋಸ್ಕರ ಕೂತವರಲ್ಲ. ಎಂಜಿಲ ಕಾಸಿಗೋಸ್ಕರ ಎಲ್ಲರೂ ಕೂತಿಲ್ಲ, ಮಾನವೀಯತೆಯವರು ಇದ್ದಾರೆ. ಯಾರು ಇರ್ತಾ ಇರೋದು ಈ ಬಡವರಿಗೋಸ್ಕರ. ಅದನ್ನು ಮಾಡಿಲ್ವಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? ಕಾಲಾವಕಾಶ ಕೊಡಬೇಕು ತಾನೆ. ಇಲ್ಲ ಅವರಿಗೆ ಇನ್ನೊಂದು ಮನೆಯನ್ನು ಮಾಡಿ ಎಲ್ಲ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು ತಾನೆ. DC 3 ತಿಂಗಳಾಯಿತು ಲೆಟ್ರ್ ಬಂದು, ಏನಕ್ಕೋಸ್ಕರ ಮಾಡಿಲ್ಲ? ಯಾರ ಹತ್ರ? ಹೈಕೋರ್ಟ್ನಿಂದ ಆದೇಶ ಆಗಿಲ್ಲ. ಹೈಕೋರ್ಟ್ಗಳು ಇದನ್ನು ಹೊಡೆದೇ ಕೊಡಬೇಕಂತಿತ್ತ. ಹೈಕೋರ್ಟಿಗೆ ಅಶೋಕಾಚಾರ್ಯ ಕೊಡುವಾಗ ಏನೋ ದೊಡ್ಡ ಬೆಲೆ ಬಾಳುವ ಮರಗಳನ್ನು ಕಡಿದಾಕಿರಂತ ಕೊಟ್ಟಿದ್ದಾನಂತಲ್ಲ, ಸುಳ್ಳು ಕೊಟ್ಟಿದ್ದಾನಲ್ಲ. ರೇಣುಕಾಚಾರ್ಯ ಅಡ್ರೆಸ್ ಇರೋದು ಸಿಬಾಜೆ ಬೆಳ್ತಂಗಡ ತಾಲೂಕು. ಇಲ್ಲಿ ಮರ ಕಡಿದು ಹಾಕಿ ಮಾಡಿರೋದು ಸುಳ್ಯ ತಾಲೂಕು, ಕಡಬ ತಾಲೂಕು ವಿಧಾನಸಭಾ ಕ್ಷೇತ್ರ ಸುಳ್ಯ, ಕಡಬ ತಾಲೂಕು ಕೌಕಡ ಗ್ರಾಮ ಪಂಚಾಯತು. ಸರಿ, ಮರ ಕಡಿದು ಹಾಕಿರೋ ಒಂದು ಕಂಪ್ಲೇಂಟ್ ಆಗಬೇಕು ತಾನೆ.
ಅರಣ್ಯ ಇಲಾಖೆ ಒಂದು ವರದಿ ತಗೊಂಡು ಹೈಕೋರ್ಟಿಗೆ ಕೊಡ್ಬೋದಿತ್ತಲ್ಲ. ಇಲ್ಲ, ಈ ಥರ ಇದೆ ಇಲ್ಲ, ಅವರಿಗೆ ನೀವು ಇಲ್ಲೇ ಬಂದು ಹೇಳ್ಬೋದಿತ್ತಲ್ಲ, ನೋಡಿ ಈ ಥರ ನೀವು ಹೈಕೋರ್ಟ್ಗೆ ಹೋಗಿ ಒಂದು ಮನವಿ ಮಾಡ್ಬೋದಿತ್ತು ತಾನೆ. ಇಲ್ಲ ಅವರು ದಯಾಮರಣ ಕೊಡೋ ನೋಡಿ ಈ ಥರ ಇದೆ ಅಂತಾದರೂ ಹೇಳ್ಬೋದು ತಾನೆ. ನೀವು ಈ ಜಾಗ ಖಾಲಿ ಮಾಡಿಸ್ಬೇಕು, ಬೇರೆಲ್ಲ ಕೊಡೋಣ ಅಂತ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀರಾ. ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ? ಯಾರಿಗೆ ಲಾಭಕ್ಕೋಸ್ಕರ ಮಾಡ್ತಾಯಿದ್ದೀರಾ? ರಾಜ್ಯಕ್ಕೆ ಏನೊಂದು 3 ಸೆನ್ಸಿಂದ ರಾಜ್ಯದಲ್ಲಿ ಒಂದು ದೊಡ್ಡ ಬಜೆಟ್ ಮಾಡಲಿಕ್ಕಿದೆಯಾ? ಏನೋ ಬಜೆಟ್ ಮಾಡಲಿಕ್ಕಿದೆಯಾ ಇದ್ರೆ ಹೇಳಿ. ಇವಾಗ ನಾವು 20ನೇ ತಾರೀಕು ಹೋರಾಟ ಮಾಡ್ತಾಯಿದ್ದೀವಿ. 19 ತಾರೀಕು ಇವರು ದನ ನಾಯಿ ಇಲ್ಲಿ ಹಾಕಿದಾರಲ್ಲ ಪಾತ್ರ ನೋಡಿ ಯಾವ ರೀತಿಯಲ್ಲಿ ಹೊಡೆದು ಹಾಕಿರೋದಂತ ನೋಡಿ ಹೆಂಗಿದೆ ಅಂತ. ಒಂದು ಪಾತ್ರೆ ಮಲ್ಕೊಳ್ಳಿ ನೀವು ಮಲ್ಕೊಳ್ಳಿ ಒಂದು ನಿಮಿಷ ಮಲಗಿದಾದ ಮಲ್ಕೊಳ್ಳಿ ನೀವು ಮಲ್ಕೊಳ್ಳಿ. ಇಪ್ಪತ್ತನೇ ತಾರೀಕು ಇವರು ಹೋಗಿ ಕಚೇರಿ ಮುಂದೆ ಅವರ ನೋವನ್ನು ಅಲ್ಲಿ ವ್ಯಕ್ತಪಡಿಸಿ ಅಲ್ಲೇ ಮಲಗುವ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವರಿಗೆ ಇನ್ನು ಮುಂದೆ ಏನೇ ಚೆಮ್ಮೆ ಆದರೂ ನೇರ ಹೊಣೆಗಾರರು ಕಡಬ ತಳಿಸ್ತಾರರು. ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಎಲ್ಲವನ್ನೂ ಉಲ್ಲಂಘನೆ ಮಾಡಿ ಅವ್ರಿಗೊಂದು 15 ದಿನ ಕಾಲಾವಕಾಶ ಕೊಡದೆ, ಹೌದು ಯಾವುದೇ ಒಂದು ಅವಕಾಶವನ್ನು ಕೊಡದೆ ನೀವು ಕಿತ್ತಾಕಿದ್ರಲ್ಲ ಇತಾಚಿ ತಂದು ಅವ್ರು ಕೇಳ್ತಾ ಇದ್ದಾರೆ. ಆ ಗಂಜಿ ಮಾಡ್ತಾರೆ ಪಾತ್ರೆ ತೆಗಿತೀವಿ ಅಂತ ಹೇಳೋದು ನೀವು ಒಪ್ಪಿಲ್ಲವಲ್ಲ. ಅಷ್ಟು ಕೂರಿಗಳ ಇವರು, ಏನು ಆ ದೇಶದ ಉಗ್ರಾಮಿಗಳ ಇವರು, ಇವಾಗ ರಾಜ್ಯದಲ್ಲಿ ನಕ್ಸಲೈಟ್ ಕೆಲಸ ಮಾಡಿದ್ದಾರೆ ಇವರು. ದೇಶಕ್ಕೆ ಯಾವ ದ್ರೋಹ ಮಾಡಿದಿರಿ ಸ್ವಾಮಿ? ಏನು ದ್ರೋಹ ಮಾಡಿದಾರೆ ಅಂತೇಳಿ ನೀವು ಇವರು ಏನು ಮಾಡಿದಾರೆ ಅಂತೇಳಿ ಅಂಥ ದೊಡ್ಡ ಕೆಲಸ ನೀವು ಮನೆ ಮಾಡ್ಬೋದಿತ್ತಲ್ಲ ಹೈಕೋರ್ಟಿಗೆ. ಇಲ್ಲಿ ಮರ ಯಾವುದು ಕಳೆದಿಲ್ಲ ಅಂತ ಅವರೊಂದು ರಿಪೋರ್ಟ್ ತೆಗಿಬೋದು ತಾನೆ. ಪಂಚಾಯತ್ ರಿಪೋರ್ಟ್ ಎಲ್ಲ ತೆಗೆದು ಕೊಡ್ಬೋದು ತಾನೆ. ಆ ಪಂಚಾಯತಲ್ಲಿ ಆ 2021ರಲ್ಲಿ ಇದ್ದ ಅಧಿಕಾರಿಗಳೆಲ್ಲ ಸೇರಿ ಏನಾದರೂ ಮಾಡಿ ಇವ್ರು ಓಡಿಸ್ಬೇಕಂತ. ಯಾಕಂದರೆ ಇವರು ಚಿತ್ರದುರ್ಗದವರು, ಇನ್ನೂ ಹೇಳ್ತೀವಿ ಇವರು ಚಿತ್ರದುರ್ಗದವರು, ಅವರಿಗೆ ಯಾರು ಸಹಕಾರ ಕೊಡುವವರಿಲ್ಲ. ಕೊಡ್ತೀರಾ? ಇವ್ರನ್ನೇನಾದ್ರು ಮಾಡಿ ಇಲ್ಲಿಂದ ಓಡಿಸ್ಬೇಕು, ಇದು ಉದ್ದೇಶ ಇವ್ರದ್ದು. ಇವರು ಓಡಿ ಒಬ್ಬರು ನಿಲ್ಲಿಸ್ತಾರೆ. ಅವ್ರು ಒಳ್ಳೆಯ ಏನೋ ಒಂದು ದೇವರ ಭಕ್ತರ ಕಾಣಿಸ್ತಾ, ಅದಕ್ಕೋಸ್ಕರ ಬೆಳಿಗ್ಗೆ ಜಾವ ನಾನು ಇಲ್ಲಿದ್ದೆ ಅವತ್ತು. ಬರುವ ಸಲ 9 ಗಂಟೆ ಆಯಿತು. ಎಲ್ಲರೂ ಏನಿಲ್ಲ, ಅಲ್ಲೇ ಮುಚ್ಚಿ ಹೋಯ್ತು, ಮುಗೀತು. ಇವರಪ್ಪ ಏನೋ ಇದು ಗಂಟು ಪಟ್ಕೊಂಡು ಇವರೆಲ್ಲರೂ ಬಿಸಿ ಹತ್ತಿ ದಾರಿ ಬದಿಯಲ್ಲಿ ಕೆಲಸ ಮಾಡ್ಕೊಂಡು ಕೂರಬೇಕಿತ್ತು. ಅದು ಅಲ್ಲ, ತಲಸಾರ ಹೇಳ್ತಾ ಇದ್ದಾರೆ ನೀವೇನಕ್ಕೆ ಚಿತ್ರದುರ್ಗದಿಂದ ಇಲ್ಲಿ ಬಂದರು ಅಂತ. ಅದೇ ಹೇಳಿರೋದು ತಲಸ್ದಾರರವರೇ, 7ನೇ ಕ್ಲಾಸ್ ಸಮಾಜ ಎಲ್ಲ ಇದೆ ಅಂತ ಕಾಣಿಸುತ್ತೆ. ದೇಶದಲ್ಲಿ ನಮಗೆ ಬದುಕಬೇಕಾದ್ರೆ ಏನೆಲ್ಲ ಹಕ್ಕಿದೆ ಅಂತ ಅದನ್ನು ಸ್ವಲ್ಪ ಓದಿ ಬನ್ನಿ ನೀವು. ಅಲ್ಲಿಂದ ಏನಕ್ಕೆ ಇಲ್ಲಿ ಬಂದರೆ ಕೇಳಬೇಡಿ. ಅದು ಅಲ್ಲದೆ ನೀವು ಉತ್ತರ ಕನ್ನಡ ಅಲ್ಲಿಂದ ಇಲ್ಲಿ ಬಂದು ತಾವು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದನ್ನೊಂದು ಸ್ವಲ್ಪ ಆಲೋಚನೆ ಮಾಡಿ. ತುಂಬ ಫೈಲ್ ತೋರಿಸ್ತಾ ಇದ್ದಾರಲ್ಲ, ಅದೇ ಥರ ಫೈಲ್ ಮಾಡಿ ಇವರನ್ನು ನಷ್ಟ ಮಾಡ್ಬೋದಿತ್ತು. ಇಂಥ ದ್ರೋಹ ಇನ್ನೊಂದು ಕಡೆ ಹೋಗಿ ಮಾಡಬೇಡಿ, ಯಾರ್ದೋ ಒಂದು ದುಡ್ಡಿಗೋಸ್ಕರ. ಮತ್ತು ಇನ್ನೇನು ಹೇಳ್ತಾರೆ ಅಲ್ಲ, ನಮಗೆ ಆ್ಯಕ್ಷನ್ ತಗೊಳ್ಳಿ ಸ್ವಾಮಿ, ಯಾರು ಬೇಡ ಅಂತ ಹೇಳಲ್ಲ. ನಾವೇನು ನಮ್ಮ ಮೇಲೆ ಕ್ರಮ ಹೇಳ್ತೇವೆ ಅಂತ ಹೇಳಿ ಓಡಿ ಏನು ಹೋಗ್ತಾ ಇಲ್ಲ. ತಗೊಳ್ಳಿ ನೀವು. ಗೊತ್ತು ಭ್ರಷ್ಟರ ವಿರುದ್ಧ, ದೇಶದ್ರೋಹಿಗಳ ವಿರುದ್ಧ, ಹೆಣ್ಣು ಬಕಾಸುರ ವಿರುದ್ಧ ಮಾತಾಡಿದರೆ ಇದನ್ನೇ ಹೇಳೋದು, ಇದನ್ನೇ ಮಾಡ್ತೀರಾ. ಏನೋ ಮಹೇಶನ ಮೇಲೆ ಕೇಸ್ ಹಾಕಿಲ್ವಾ? ಏನಕ್ಕೋಸ್ಕರ? ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲ? ಮಾಡ್ತಾಯಿಲ್ವ ನೀವು? ಎಷ್ಟು ಪ್ರಕರಣ ದಾಖಲಾಗಿದೆ? ಇವತ್ತು ಧಾರವಾಡಕ್ಕೆ ಹೋಗಿ ಬಂದಿದ್ದಾರೆ. ಕೂರ್ಲಿ ಟೈಮಲ್ಲಿ ಓಡಿಸ್ತಾರಿಗೆ ಅಂತ. ಎಷ್ಟು ದಿನ ಓಡಿಸ್ತೀರ ನೀವು? ಎಂಡಾಗಿ ಆಗುತ್ತೆ ಭ್ರಷ್ಟರಿಗೆ. ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀವಿ. ಸೇಮ್ ಅಲ್ಲಿ ಹೆಂಗಿದ್ದಾನೆ ಒಬ್ಬ ಅತ್ಯಾಚಾರಿಗಳು, ಅದೇ ರೀತಿಯಲ್ಲಿ ಇಲ್ಲೊಬ್ಬ ಅತ್ಯಾಚಾರಿ ಇದ್ದಾನೆ. ಬರ್ತೆ ಇನ್ನು ಸ್ವಲ್ಪ ನಾಳೆ ಒಂದು ವೀಡಿಯೋ ರಿಲೀಸ್ ಆಗುತ್ತೆ. ಏನೆಲ್ಲ ಅಂತ ದೊಡ್ಡವರ ಹಣಬರ ಏನಂತ. ಬಡ ಹೆಣ್ಣು ಮಕ್ಕಳಿಗೆ ಎಲ್ಲೋ ಕೆಲಸ ಮಾಡಲಿಕ್ಕೆ ಆಗಲ್ಲ, ಅವ್ರು ಹೇಳೋದು ಕೇಳ್ಕೊಂಡಿರಬೇಕು.
ಇದು ಇವತ್ತು ನಮ್ಮ ನಾಡಿನ ಪರಿಸ್ಥಿತಿ ಅದು. ಆ ಒಂದು ಹೆಣ್ಣು ಮಗಳು ಹೇಳ್ತಾ ಇದ್ದಲ್ಲ, ಅವರ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ, ಹೋಗೋ ಟೀ ತಗೊಂಡು ಹೋಗಬೇಕು ಅಂತ ನೀಚ ಸಂಪ್ರದಾಯ ಇದೆ. ಅದನ್ನು ನಿಲ್ಲಿಸಿ ನೀವು ಮೊದಲು. ಅದು ಬಿಟ್ಟು ಬಡವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬರಬೇಡಿ. ಅದೆಲ್ಲ ಇವತ್ತು ಕೊಟ್ಟಿದ್ದಾನಲ್ಲ ಕೋರ್ಟಲ್ಲಿರೋ ಪ್ರಕರಣ ಅಂತ, ಯಾವುದೇ ಪ್ರಕರಣ ಇದ್ದರೂ ಅದು ರೇಣುಕಾವರ ಸಂಬಂಧ. ನಾವು ಮಾಡ್ತಾ ಇರೋದು ಅವರ ತಾಯಿಯ. ಸರ್, ಈಗ ಕೋರ್ಟಲ್ಲಿ ಜಡ್ಜ್ಮೆಂಟ್ ಈಗ ಡೆಮಾಲಿಷ್ ಮಾಡಲಿಕ್ಕೆ, ನೆಲ ಸಮ ಮಾಡಲಿಕ್ಕೆ ಏನು ಆದೇಶ ಬರಬೇಕಲ್ಲ? ಹೌದು. ಕೋರ್ಟಲ್ಲಿದ್ದರೆ ಅದು ಕೊನೆಗಲ್ಲ ಆದೇಶ ಬರೋದು. ಹೌದು. ಈಗ ಡೆಮಾಲಿಷ್ ಮಾಡಲಿಕ್ಕೆ ಆದೇಶ ಬರ್ತದೆ. ಹೌದು. ಈಗ ಕೋರ್ಟಲ್ಲಿದ್ದರೆ ಇದೆಲ್ಲ ಆ್ಯಕ್ಷನ್ ತೊಗೊಳ್ಬೋದಾ ಸರ್? ಈಗ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ಇವರು ಆದೇಶ ಇದೆ, ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಡೆಮಾಲಿಷ್ ಮಾಡಲಿಕ್ಕೆ ಕೋರ್ಟಲ್ಲಿದ್ದರೂ ಕೂಡ ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆನೇ ಅಲ್ಲ ಇದೇನು ಗೊತ್ತಾ, ಇಂದಿನಿಂದಲೇ ಇಲ್ಲಿ ಮೊದಲನೇ ಮಾಡಿರೋದು ಅಂತೇಳಿ ಇಲ್ಲೇ ಸ್ಥಳೀಯ ಇಂದಿನ ಪಿಡಿಒ ಇಂದಿನ 2021 PDO, ಆ PDOನು ಅಲ್ಲ VA ಅವತ್ತು RI ಇವರೆಲ್ಲ ಸೇರಿ, ಇಲ್ಲ ಯಾರೊಬ್ಬ ಭ್ರಷ್ಟ ಇದ್ದಾನೆ, ಲೂಟಿಕೋರ ಇದ್ದಾನೆ, ಅವನಿಂದ ಎಂಜಿಲ ಕಾಸು ತಿಂದು ಇಲ್ಲಿ ಸ್ವಲ್ಪ ಆಟ ಆಡಿರೋದು. ಅಲ್ಲಿ ಇವತ್ತು ನೋಡಿದರೆ ಕಡಬಕ್ಕೆ ಹೋಗಿದ್ದೀವಿ ನಾವು. ಕಡಬಕ್ಕೆ ಹೋಗಿ ನೋಡಿದರೆ ಇವರು ಈ ರೇಣುಕಾ ಅವರು ಕಡಬ ನೋಡೇ ಇಲ್ಲ. ಮೊಟ್ಟ ಮೊದಲ ಬಾರಿ ಕಡಬ ನೋಡ್ತಾ ಇರೋದು ಇವತ್ತಂದು. ನಾವು ಅದನ್ನು ಇಲ್ಲ, ಅದಕ್ಕೋಸ್ಕರ ನಾನು ಇವರು ಈ ಕಡೆ ಬರುವಾಗ ಸುಮ್ಮನೆ ಅಲ್ಲಿ ಹೋಗಿ ಇವರ ಅಪ್ಪನಿಗೆ ಅಮ್ಮ ಗಂಡನಿಗೆಲ್ಲ ಕೇಳಿದೆ, ಒಂದೊಂದು ಪ್ರಶ್ನೆ ಮಾಡಿದೆ. ಅವರು ಹೇಳಿದ ಇಲ್ಲ ಕಡಬಕ್ಕೆ ಹೋಗೇ ಇಲ್ಲ, ಮೊದಲ ಬಾರಿಗೆ ಕಡಬಕ್ಕೆ ಹೋಗಿರೋದು. ಏನಂತ ಹೇಳಿದ್ರೆ ಅರ್ಜಿ ಕೊಟ್ಟಿದ್ದಾರಲ್ಲ, ಅರ್ಜಿ ಕೊಟ್ಟು ಒಂದು ಕ್ಯಾಮ್ರಲ್ಲಿ ಫೋಟೋ ಇಡಬೇಕು ತಾನೆ ಅರ್ಜಿ ಕೊಡುವಾಗ. ಆ ಕ್ಯಾಮ್ರಾ ಫೋಟೋ ಹಿಡಿದ್ರಲ್ಲಿ ಅವರ ಫೋಟೋ ಇದೆ. ಎಷ್ಟು ಪಿತೂರಿ ಆಗ್ತಾ ಇದೆ ಇಲ್ಲಿ, ಎಷ್ಟು ಪಿತೂರಿ ನಡೀತಾ ಇದೆ. ಅದು ಅಲ್ಲದೆ ಇಷ್ಟ ಆಯ್ತಲ್ಲ, ನಾನು ಸರ್ ಒಂದು ದಿವಸ ಕೊಡಿ ಅಂತ ಕೇಳುವಾಗ ಅದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ದ. ಕೊಡಬೇಕಿತ್ತು, ಒಂದು ಫೈಲ್ ಕಟ್ಟೆ ಕೊಡಬೇಕಿತ್ತು, ಇವರೇ ತಂದು ಕೊಡಬೇಕಿತ್ತು, ಆಮೇಲೆ ಡೆಮಿನೇಷನ್ ಮಾಡಬೇಕಿತ್ತು, ಈ ಥರ ಆಗಿದೆ ಅಂತ. ಅದು ಆ ನಂತರ ಏನು ಗೊತ್ತಾ, ಅಲ್ಲಿ ಆಧಾರ್ ಕಾರ್ಡ್ ತೆಗೆದ್ರು. ಆಧಾರ್ ಕಾರ್ಡ್ ತೆಗೆಯುವ ಸಿಬಾಜದಿದೆ. ಅಷ್ಟೊಂದು ಕೇಳಿದೆ ನಾನು, ಆಧಾರ್ ಕಾರ್ಡ್ ಸಿಬಾಜೆ ನೀವು ಯಾವ ರೀತಿಯಲ್ಲಿ ಈ ತಾಲೂಕಿಗೆ ತಂದು ನೀವು ಅರ್ಜಿಯನ್ನು ಫಿಲಪ್ ಮಾಡಿ ತಗೊಂಡಿದ್ದೀರಾ ಕೇಳಿದೆ. ಅವರು ಹೇಳ್ತಾರೆ ಒಂದೇ ಮನೆಗೆ 2 ಅರ್ಜಿ ಕೊಟ್ಟಿದ್ದಾರಂತ. ಆಯ್ತು ಸ್ವಾಮಿ, ಅದು ಇರೋದು ಬೆಳ್ತಂಗಡಿ ತಾಲೂಕು, ಇರೋದು ಸುಳ್ಯ ತಾಲೂಕು. ನೀವು ಯಾವ ರೀತಿ ಆಧಾರ್ ಕಾರ್ಡ್ ತಗೊಂಡಿರೋದಕ್ಕೆ ಆಧಾರ್ ಕಾರ್ಡ್ ಪ್ರಕಾರ ಕಳಿಸ್ಬೇಕು ತಾನೆ. ಹೌದು. ಈ ಆಧಾರ್ ಕಾರ್ಡ್ ಇದರಲ್ಲಿಟ್ಟು ಸುಳ್ಯ ತಾಲೂಕಲ್ಲಿ ಮನೆ ಮಾಡಿದಾರೆ. ಅವು ಎಷ್ಟು ಪಿತೂರಿ ಆಗ್ತಾ ಇದೆ ಇದರಲ್ಲಿ ನೋಡಿ. ಒಂದು ತಾಲೂಕಲ್ಲಿ ಇರುವಂತ ಜಾಗವನ್ನು ಇನ್ನೊಂದು ತಾಲೂಕಲ್ಲಿ ಅರ್ಜಿ ಕೊಡ್ಬೋದು. ಹೌದು, ಕೊಡ್ಬೋದು. ಈ ತರ ಇವರು ಹೇಳ್ತಾ ಇದ್ದಾರೆ. ಏನು ಬುದ್ಧಿವಂತರು ಗೊತ್ತಾ, ನೀವು ಫೈಲ್ನ ಕೈ ಕೊಡಿ, ನಾನು ಕೊಡ್ತೀನಿ. ಯಾರು ಏನು ಎಲ್ಲ ಮಾಡಿ ನಾನು ಹುಡುಕಿ ಕೊಡ್ತೀನಿ. ನಿಮ್ಮಷ್ಟು ವಿದ್ಯೆ ಬೇಕಂತ ಇಲ್ಲ, ಅದೆಲ್ಲ ಹುಡುಕಲಿಕ್ಕೆ ಗೊತ್ತಾಯ್ತಲ್ಲ. ನೋಡಿ, ಮುತ್ತುಸ್ವಾಮಿ ಕ್ರಿಮಿನಲ್ ಅಂತ ಹೇಳ್ತೀವಿ ನೀವೆಲ್ಲ. ಮುತ್ತುಸ್ವಾಮಿ ಅವರ ಮಗ ಇದ್ದಾರೆ ಇಲ್ಲಿ ಸರ್. ಈಗ ಮೊನ್ನೆ 4 ದಿನ ಆಯಿತು ಯಾರೇ ರಾಜಕೀಯ ವ್ಯಕ್ತಿ ಆಗಲಿ ಮತ್ತು ಪಂಚಾಯತಿ ಆಗಲಿ ತಾಲೂಕು ತಹಸೀಲ್ದಾರ್ ಆಗಲಿ ಯಾರ್ಯಾರು ಇಲ್ಲಿ ಬರಲಿಲ್ಲ. ಆದರೆ ನಮ್ಮನ್ನು ಒಂದು ಅನಾಥರಾಗಿ ಮಾಡಿ ರೋಡಿಗೆ ತಂದು ಬಿಟ್ಟಿದ್ದಾರೆ. ರೋಡ್ ಬದಿಯಲ್ಲಿ ಮಲ್ಕೊಳ್ತಾ ಇದ್ದೇವೆ, ರೋಡ್ ಬದಿಯಲ್ಲಿ ಕಾಲ ಕಳೀತಾ ಇದ್ದೇವೆ. ಆದರೆ ನಾನು ತಹಸೀಲ್ದಾರ್ಗೆ ಈಗಲೂ ಕೇಳೋದು, ನನಗೆ ವಿದ್ಯಾಭ್ಯಾಸ ಇಲ್ಲ, ನೀವು ವಿದ್ಯಾಭ್ಯಾಸ ಮಾಡಿ ಬಂದಿದ್ದೀರಾ ಅಲ್ಲ ಅದು ದನ ಕಾದ್ಕೊಂಡು ಇಲ್ಲಿ ಇದಕ್ಕೆ ಬಂದಿದ್ದೀರಾ? ಈಗ ಒಂದು ಕಳ್ಳನ ಹಿಡಿಲಿಕ್ಕೆ ಹೋದರೂ ಅವನ ಕಳ್ಳನ ಮನೆ ಇದಾದರೂ ಅಕ್ಕಪಕ್ಕ ಮುಂದೆ ಇರೋ ಮನೆಯಲ್ಲಿ ಕೇಳ್ತಾರೆ, ಅವನ ಮನೆ ಇದಾ, ಅವನ ಅಪ್ಪ ಇವನಾ, ಅವನ ಅಮ್ಮ ಇದಾ ಎಲ್ಲ ಕೇಳ್ತಾರೆ. ಕೇಳಿಬಿಟ್ಟು ಮತ್ತೆ ಅವನ ಮನೆಗೆ ಹೋಗಿ ರೈಡ್ ಮಾಡಿ ಅವನನ್ನು ಹಿಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿರುವಾಗ ಇಷ್ಟು ಹೈಕೋರ್ಟಿಂದ ಇದು ಇದ್ದರೂ ಸಹ ಒಂದು ಮೆಸೇಜ್ ಕೊಡದೆ, ಒಂದು ನೋಟಿಸ್ ಕೊಡದೆ, ಏಕಾಏಕಿ ಇವ್ರನ್ನ ನೋಡಲಿಕ್ಕೆ ನಾವು ಹೋಗ್ಬೇಕಂದ್ರೆ 12 ಗಂಟೆ 1 ಗಂಟೆ ಮಧ್ಯಾಹ್ನ ಆಗಬೇಕು. ಇವರು 6:30 ಯಾರು ಮುಕ್ಕಲಿಗೆ ಬಂದು ಡೆಮಾಲಿಷ್ ಮಾಡಿ ಹೋದ್ರ ಯಾರ ಉದ್ದೇಶ, ಯಾರ ಮುಖವಿಂದ ಇವರು ಮಾಡಿದ್ರು? ಈಗ ಸುಳ್ಯ ಶಾಸಕಿ ಅವ್ರು ಯಾರು ಬರಲಿಲ್ಲ. ಫೋನ್ ಮಾಡಿದ್ರು ನೀವು? ನಾವು ಮಾಡಿದ್ದೇವೆ. ತೆಗ್ದ್ರೆ ಕಟ್ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಿದ್ದಾರೆ. ಹೌದಾ? ಈಗ 4-5 ಸರಿ ಫೋನ್ ಮಾಡಿದ್ರು, ಫೋನ್ ತೆಗಿತಿಲ್ಲ. ನಿನ್ನೆ ನಾನು ಫೋನ್ ಮಾಡಿದೆ, PA ಮಾತಾಡಿದ್ದೀನಿ. ಈಗ ಮೊನ್ನೆಯಿಂದ ನಾನು ಕೇಳ್ತೇನೆ, ತಹಸೀಲ್ದಾರ್ ಕೇಳೋದು ಒಂದೇ, ಅವ್ರು ದನ ಕಾದ್ಕೊಂಡು ಬಂದದ ಇಲ್ಲ ಶಾಲೆಗೆ ಹೋಗಿ ತಹಸೀಲ್ದಾರ್ ಆಗಿ ಬಂದದ? ಇವತ್ತು ಸುದ್ದಿ ಬಿಡುಗಡೆಯಲ್ಲಿ ಏನೋ ಲೈವ್ ಕಾರ್ಯಕ್ರಮ ಇತ್ತು, ಅದರಲ್ಲಿ ಕೂಡ ಸರಿಯಾಗಿ ಉತ್ತರ ಕೊಡಲಿಲ್ಲ ಅವರು. ಬರ್ತೀನಿ ಅಂತ ಹೇಳಿದರು, ಬರಲಿಲ್ಲ. ನಾಳೆ ಆದರೂ ಬರ್ತಾರೆ ನೋಡುವ ಅಲ್ಲ ಸರ್? ಹೌದು, ನೋಡೋಣ. ನೀವೇ ಟೈಮ್ ಇರೋ ಬನ್ನಿ ಅಲ್ಲ, ಬನ್ನಿ, ಬರಲೇಬೇಕಲ್ಲ. ಟೈಮ್ ಇರೋ ಬಂದರೆ ಸಾಕು. ಏನೋ ಒಂದು
ಕಟ್ಟಚಾರಕ್ಕೆ ಬಂದು ನೋಡಿ ಮಾತಾಡಿ ಹೋಗಿ. ನಮಗೆ ಆ ಥರ ಬರಬೇಕಂತ ಇಲ್ಲ. ಯಾರು ಇದು ಕೆಂಕಿನೇ ಮಾಡಬೇಕು, ಅಕ್ಕಪಕ್ಕವನ್ನು ಕರೆಸಬೇಕು, ಪಂಚಾಯತನ್ನು ಕರೆಸಬೇಕು, ಕರೆಸಿ ತನಿಖೆ ಮಾಡಿಸ್ಬೇಕು. ಇವರ ಮನೆಯಲ್ಲಿದ್ದಾರಾ ಅಂತ ಅಕ್ಕಪಕ್ಕವರೆಲ್ಲ ಕೇಳಬೇಕು. ಯಾನೋ ಈ ಭ್ರಷ್ಟ ಅಧಿಕಾರಿ ಇದ್ದಾನಲ್ಲ, ಪಂಚಾಯತಿ ಇದ್ದಂತ ಅಂಥವ್ರು ಬಂದು ಹೇಳೋದಲ್ಲ. ಅಕ್ಕಪ್ಪವರೆಲ್ಲರೂ ಕೇಳಿ ಸರ್ವೆ ಮಾಡಿ ನಂತರ ಹೋಗಿ ನೀವು. ಅದೆಲ್ಲ ನೋಡಿ ಇವರು ಬೇಕಾದ್ರೆ ಮುಂಚೆನೆ ಹೇಳ್ಬಿಟ್ಟು ಬರ್ಬೇಕು. ನಾವೆಲ್ಲ ಹೌದೌದು ಮಾತಾಡ್ಲಿಕ್ಕೆ ಇದೆಯಲ್ಲ ಅವ್ರ ಹತ್ರ. ನೋಡಿ 94C ಅರ್ಜಿ ಕೊಟ್ಟರೆ ಪಂಚಾಯತ್ ತಗೊಳ್ತಾ ಇರಲಿಲ್ಲ, ರಿಟರ್ನ್ ಕಳಿಸ್ತಾ ಇದ್ರು. ಅದು ಯಾವ ಡೇಟು ಹೇಳ್ತೀನಿ, 30/6/2021 ಲಾಸ್ಟ್ ಇಯರ್ ಕೊನೆಗೆ ಅವರು ಪೋಸ್ಟ್ ಮಾಡಿದ್ದಾರೆ ನೋಡಿ. ರಿಜಿಸ್ಟರ್ ಪೋಸ್ಟ್ ಮಾಡಿರೋದು ಇಲ್ಲಿ ಪಂಚಾಯತಿಗೆ ರಿಜಿಸ್ಟರ್ ಮಾಡೋದು 21. ಅದಕ್ಕೆ ಕೊಳ್ತಾ ಇದ್ದಾರೆ. 4 ತಿಂಗಳ ಹಿಂದೆ ಮನೆ ಕಟ್ಟಿರೋದು, ನನಗೆ ಪರ್ಮಿಷನ್ ಕೊಡಿ, ನಾನು ಹರಿಜನ ಜನಾಂಗದವರು, ಅದಕ್ಕೂ ಮಾನ್ಯತೆ ಕೊಡ್ತಾ ಇಲ್ಲ. ಏನಾಗಲಿ ಸ್ವಾಮಿ, ನಿಮ್ಮ ಅಪ್ಪನ ಪ್ರಾಯ ಇದೆಯಲ್ಲ, ಅಪ್ಪನ ಪ್ರಾಯ, ಅವರೆಷ್ಟು ದುಡಿತಾರೆ ಗೊತ್ತಾ? ಒಂದಿನ ಒಂದು ಸ್ಕೂಟಿ ಹಿಡ್ಕೊಂಡು ಹೋಗೋದು, ಮೇಕೆ ಹುಲ್ಲು ಅದೆಲ್ಲ ತರೋದು, ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ಗೊತ್ತಾ? ಈ ಕಚೇರಿಗೆ ಪಂಚಾಯತಿಗೆ ಅಲ್ಲದ ಚಪ್ಪಲಿ ಸವಿದಿದೆ. ನಾನು ಹೇಳಿದ್ದೀನಿ, ಆ ಚಪ್ಪಲಿಯನ್ನು ನಿಮ್ಮ ಇದರ ಗೇಟ್ ಮುಂದೆ ಬಂದು ತೂಗಾಸ್ತೀನಿ ಅಂತ ಹೇಳಿದ್ದೀನಿ. ಅಷ್ಟು ಹೊಡ್ಯಾರೆ, ಹೋಗಿ ಬಂದ್ಯಾರ ಅವರು. ಆಲೋಚನೆ ಮಾಡಿ. ಹಾಂ, ಈಗ ಇಲ್ಲಿ ಹಿಂಗೆ ಶಾಪ ಇದು ಶಾಪ ಮಾತ್ರ ಸಣ್ಣ ಶಾಪ ಅಲ್ಲ, 100% ಶಾಪನೇ. ಈ ದಾರಿಯಲ್ಲಿ ತಂದು ಹಾಕಿದಾರಲ್ಲ 4 ದಿನದಿಂದ, ಇನ್ನೂ ಹಾಕಿ. ಇನ್ನೂ ಅದೇ 19ನೇ ತಾರೀಕು ಹೋಗಿ ಇಲ್ಲೇ ಇರ್ತೀವಿ ನಿಮ್ಮ ತಾಲೂಕು ಕಚೇರಿ ಮುಂದೆನೇ. ಯಾರೆಲ್ಲ ಬರ್ತೀರಾ ಬನ್ನಿ, ಇಲ್ಲ ನಾಳೆ ನಿಮಗೂ ಬುಡಕ್ಕೆ ಬರುವ ಮಾತ್ರ ಎದ್ದು ಹೇಳಬೇಡಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಎಲ್ಲರಿಗೂ ಬರ್ಬೋದು, ಕಡಬ ತಾಲೂಕು ಪ್ರತಿಯೊಬ್ಬರಿಗೆ ಮಾಡ್ಬೋದು. ನೀವು ಆಗೋದ್ರೆ ಬನ್ನಿ, ಇವರಿಗೆ ಸಹಕಾರ ಕೊಡಿ. ಇನ್ನೊಂದು ಕಡೆ ಆಗಬಾರ್ದು. ಎಲ್ಲ ಮೀಡಿಯಲ್ಲಿ ಕೂತು ಅಯ್ಯೋ ಆಗಿದೆಯಾ, ಅಯ್ಯೋ ಆಗಿದೆಯಾ, ಇದು ಬೇಕಂತ ಇಲ್ಲ. ಅಯ್ಯೋ ಆಗಿದೆ ಅಂತಲೋ ಅದರಲ್ಲೇ ಕೂತು ಕಮೆಂಟ್ ಬರೋ ಸಿಗ್ತದೆ. ನಾಳೆ 20ನೇ ತಾರೀಕು ಮಾತ್ರ ತಾಲೂಕು ಕಚೇರಿ ಪ್ರತಿಯೊಬ್ಬರು ಬರಬೇಕು. ನಿಮ್ಮ ಮನೆಯಲ್ಲಿ ಈ ಥರ ಯಾರಾದರೂ ಪ್ರಾಯ ಅದು ಇದ್ದರೆ ಇವರನ್ನೇನೋ ಮನೆಯಿಂದ ಹೊರಗೆ ಹಾಕಿದರೆ ಏನಾಗ್ಬೋದು ಆಲೋಚನೆ ಮಾಡಿ ಬನ್ನಿ. ಎಲ್ಲ ದುಡ್ಡಿದ್ದರೆ ಆಗಲ್ಲ. ದುಡ್ಡಿದ್ದರೆ ಈ ಥರ ಕೆಲವನ್ನು ಹೊರಗೆ ಹಾಕ್ಬೋದು ಹೊರತು ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಬನ್ನಿ 20 ತಾರೀಕು ಮತ್ತೆ ಹೇಳ್ತಾ ಇದ್ದೀನಿ, ಬನ್ನಿ ಹೋರಾಟ ಮಾಡೋಣ, ಇವರಿಗೆ ನ್ಯಾಯ ಕೊಡಿಸೋಣ. ಬೇರೆ ಅಕ್ಕಪಕ್ಕ ರಾಜ್ಯದಲ್ಲೇ ಇಷ್ಟೊಂದು ಮನೆ ಕಟ್ತಾಯಿದ್ರು, ಮನೆ ಕಟ್ಟಿ ಕೊಡ್ತಾಯಿದ್ರು. ಆದರೂ ಬಂದಿದ್ದಾರೆ ಮನೆ ಕಟ್ಟಿ ಕೊಡಲಿಕ್ಕೆ. ಎಲ್ಲ ಪಾಕ ಈ ಊರವರೇ ಬಂದರು, ನಾನು ಕಲ್ಲಿಳಿಸ್ತೀನಿ ಅಂತೇಳಿ. ಆದರೆ ನಾವೇ ಹೇಳಿರೋದು ಬೇಡ, ಅವರಿಂದಲೇ ಕಳಿಸೋಣ ಅಂತ. ತನಿಖೆ ಆಗಲಿ, ಅದು ಯಾರ ಹೆಸರಲ್ಲಿ ಇದೆ ಅಂತ ತನಿಖೆ ಆಗಬೇಕು. ಆ ನಂತರ ಸಾಕು ನಮಗೆ ಮನೆ. ಪಕ್ಕದಲ್ಲಿ ಶೆಡ್ ಒಂದು ಹಾಕಿ ಕೂತಿದ್ದಾರೆ. ಇವಾಗ 3-4 ದಿವಸದಿಂದ ಯಾರು ಬಂದಿಲ್ಲ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಮತ್ತಿನ್ನೇನು, ಇಲ್ಲಾಂದ್ರೆ ಬಂದು ಅವರು ನ್ಯಾಯಯುತವಾಗಿ ಏನೇನು ದಾಖಲೆ ಇದೆ ಅದು ತೋರಿಸ್ಬೇಕು. ಈ ತರ ಇದೆ ಅಂತ ಅವ್ರು ಹೇಳ್ಬೇಕು. ಹೌದು, 4 ದಿನದಿಂದ ಬಂದಿಲ್ಲ ಅಂದ್ರೆ ತಪ್ಪಿತಸ್ಥರು 100% ತಪ್ಪು ಮಾಡಿದ್ದಾರೆ ಅವರು. ಶಾಸಕರು ಗೊತ್ತಿದ್ರು ಕೂಡ ಬರ್ಲಿಲ್ಲ ಅಂದ್ರೆ ಅವರಿಗೆ ಇದೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ. ಹೌದು, ಇಂದಿನ ಪ್ರಭಾವ ಇವರ ಪ್ರಭಾವಯುಕ್ತ ಅವರಿಗೆಲ್ಲ ಒಂದು ಟಚ್ ಇರ್ಬೋದು. ಹೌದು, ಬೇರೆ ಮಾಡ್ತಾ ಇದ್ದೀರಿ. ಈಗ ನಾನು ಹೇಳೋದಿದ್ರೆ ಈಗ AC ಕುರಿಯನ್ ಅವರ ಬಗ್ಗೆ ಸ್ವಲ್ಪ ಹೇಳಲೇಬೇಕು ನಾವು. ಯಾಕಂದ್ರೆ ನಾನು ಕೂಡ ಶಿವಾಜಿ ಅವನೇ, ನಾನು ಹುಟ್ಟಿದ್ದೆ ಶಿವಾಜಿಯಲ್ಲಿ. ಹಾಗಾಗಿ AC ಕುರಿಯನ್ ಬಗ್ಗೆ ನನಗೆ ತುಂಬಾ ಗೊತ್ತಿದೆ. ನಮ್ಮ ರಿಲೇಷನ್ ಈಗಲೂ ಅಲ್ಲಿದ್ದಾರೆ, ನಾವು ಅಲ್ಲಿ ಇಲ್ಲ. ಆದರೂ ಕೂಡ ಅವರು ಚಿಕ್ಕಂದಿನಿಂದ ಏನೇನು ಮಾಡಿದ್ದಾರೆ, ಅವರು ಇಲ್ಲಿಂದ ಮಂಗಳೂರು ಮೋತಿ ಮಾಲಿಗೆ ಯಾವ ಥರ ಎಲ್ಲ ಯಾವುದಕ್ಕೆ ಓಡಿ ಹೋಗಿದ್ದಾರೆ, ಏನೆಲ್ಲ ಆಗಿದೆ ಅದೆಲ್ಲ ವಿಷಯ ನಮಗೆ ಗೊತ್ತಿದೆ. ಅದನ್ನೆಲ್ಲ ನಾವು ಮುಂದಿನ ದಿನದಲ್ಲಿ ಎಲ್ಲ ನಾವು ಹೊರಗೆ ಹಾಕ್ತೇವೆ, ಸಾಕ್ಷಿ ಸಮೇತ. ನಾವು ಸಾಕ್ಷಿ ಇಲ್ಲದೆ ಯಾವುದು ಕೂಡ ಮಾತಾಡೋದಿಲ್ಲ. ಏನೇನು ಮಾಡಿದ್ದಾರೆ, ಏನೇನು ಅನ್ಯಾಯ ಮಾಡಿದ್ದಾರೆ, ಈಗ ಏನೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಅಕ್ರಮವಾಗಿ ಏನೇನೆಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಮುಂದಿನ ದಿನದಲ್ಲಿ ಹೊರಗೆ ಹಾಕ್ತೇವೆ. ಗ್ಯಾರಂಟಿ ಬಿಡುವುದಿಲ್ಲ ನಾವು. ಯಾಕಂದ್ರೆ ಇಲ್ಲಿ ಅಮಾಯಕರನ್ನು ಇಲ್ಲಿ ತಂದಾಕಿರೋದು, ಬೀದಿಗೆ ತಂದಾಕಿರೋದು. ಶ್ರೀಮಂತರು ಎಷ್ಟೆಷ್ಟೋ ಕೋಟಿ ಹಣ ಮಾಡಿದ್ದಾರೆ, ಜಾಗ ಆಸ್ತಿ ಮಾಡಿದ್ದಾರೆ. ಅವ್ರನ್ನ ಬೇಕಾದ್ರೆ ಏನು ಬೇಕಾದ್ರೆ ಮಾಡಿ ನಾವು ಹೇಳೋದಿಲ್ಲ. ಬಡವರು ಏನು ಅಮಾಯಕರಿದ್ದಾರೆ, ಇಂಥವರು 13 ವರ್ಷದಿಂದ ಇಲ್ಲಿದ್ದಾರೆ ಅವರು. ಅವರನ್ನು ಈಗ ಬೀದಿಗೆ ತಂದಿಲ್ವ ಇವರು? 4 ದಿನ ಆಯಿತು, ಇನ್ನೂ ಬಂದಿಲ್ಲ. ಒಂದು ಉತ್ತರ ಕೊಟ್ಟೋಗಿ ಕಾನೂನು ಪ್ರಕಾರವಾಗಿ ಈ ಥರ ಮಾಡಿದ್ದೇವೆ, ಆದೇಶ ಇದೆ, ಆದೇಶ ತೋರಿಸ್ಲಿ ಅಲ್ಲ, ಅಷ್ಟೇ ನಾವು ಹೇಳುವಂಥದ್ದು. ಆದೇಶ ಏನಿಲ್ಲ, ಆದೇಶನೇ ಇದೆ. ಇವಾಗ DC ಇವಾಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದಾರಲ್ಲ, ಅಷ್ಟೊತ್ತಿಗೆ ಈ ಬಾಳೆ ಪತ್ರನೆಲ್ಲ ತರಿಸಿ ಮಾಡಿದ್ದಾರೆ. DC ಮಾಡಿರೋದಲ್ಲ,
ಏನೋ ಇರ್ತಾರಲ್ಲ ಕೆಳಗೆ ಕೆಲಸವರು ಇರ್ತಾರಲ್ಲ ಅವರೆಲ್ಲ ಮಾಡಿ ಲಾಸ್ಟಿಗೆ DC ಹತ್ರ ಕೊಂಡು ಸೈನ್ ಮಾಡಿಸಿ ಕಳಿಸ್ತಾ ಇರೋದು ಅಷ್ಟೇ ಮಾಡಿ ಅಂತ. ಅದಕ್ಕೆ ಸಪೋರ್ಟಾಗಿ ಇಲ್ಲಿಯವರು ಒಂದಿಷ್ಟು ಮಾನವೀಯತೆ ನೆಲೆಯಿಂದ ನೋಡಿ ಈ ಥರ ಇದೆ, ಇಲ್ಲ ನೀವೊಂದು ಕೋರ್ಟ್ಗೆ ಹೋಗಿ ಒಂದು ವಕೀಲ ನೇಮಕ ಮಾಡಿ. ಇವತ್ತು ನಿಮಗೊಂದು ವಕೀಲ ನೇಮಕ ಮಾಡ್ಬೋದಿತ್ತಲ್ಲ, ಏನು ಹೊಡಿ ಮುಂಚೆ ಒಂದು ಮಾತು ಹೇಳ್ಬೋದಿತ್ತಲ್ಲ, ಒಂದು ಯಾಕೆ ಹೇಳಿಲ್ಲ? ಹೌದು. ಹೊಡೆದ ನಂತರ ಹೇಳೋದಾ? ಇವ ಶಾಪ ನನಗೆ ಸಿಕ್ಕಿತು ಮುಟ್ಟಿದಂತ ಆಗಿ ಇವರ ಹೆಸರಲ್ಲ ಅವಾಗ ಬಂದು ಮನೆಗೆ ಹೆಂಡತಿ ಮಕ್ಕಳು ಬೈತಾ ಇರುವಾಗ ಗೊತ್ತಾಗಿರೋದಾ? ಇದೆಲ್ಲ ಹೆಂಡತಿ ಮಕ್ಕಳು ಬೈತಾ ಇರ್ಬೋದಲ್ಲ ಇವಾಗ, ಅವರ ಶಾಪ ತಗೊಳ್ಬೇಕಂತ. ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾರೆ. ನಿನ್ನೆ ಬಂದು ಯಾರೋ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇದ್ರು, ಅವರ ಕಣ್ಣೀರು ಸಾಕು ಇವರಿಗೆಲ್ಲ, ಇನ್ನೇನು ಬೇಕು? ಬಡವರ ಶಾಪ ತಟ್ಟದೆ ತಟ್ಟು 100% ಅವ್ರು ಹೇಳ್ತಾ ಇದಾರಲ್ಲ. PDO ಅಂತ ಹೇಳ್ಬಿಟ್ಟು ಒಂದು ಲೇಡೀಸ್ ಬಂತು ಇಲ್ಲಿ, ಅವ್ರು ಯಾರಂತ ಗೊತ್ತಿಲ್ಲ, ಆದ್ರೂ 4-10 ಹೆಸರು ಕೇಳಿದೆ. PDOನೇ ಅವರು ಹೇಳಿದ್ರು ನನಗೆ ಒಂದು ತಿಂಗಳಾಯಿತು, ಒಂದು ತಿಂಗಳು 1.5 ತಿಂಗಳಾಯಿತು ಚಾರ್ಜ್ ಕೊಟ್ಟು. ನಾನು ಮೊನ್ನೆ ಬರಬೇಕು, ಆಚೆ ಮೊನ್ನೆ ಬರಬೇಕು ಅಂತಿದ್ದೆ, ಬರಲಿಕ್ಕೆ ಆಗಲಿಲ್ಲ. ಇಲ್ಲಿ ಪ್ರತಿಭಟನೆ ನಡೀತಾ ಉಂಟು, ತುಂಬ ಜೋರುಂಟು ಅಂತ ಹೇಳಿದ್ರು, ಅದಕ್ಕೆ ಬರಲಿಲ್ಲ. ಅಲ್ಲ, ಅದು ಜೋರು ಇಲ್ಲಿ ಕಮ್ಮಿ ಇರಲಿ, ಆದರೆ ನೀವು ಬರೋರು ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಏನು ಬಂದದೇನು ಇಲ್ಲ, ನಿಮಗೆ ಇದು ಜಾಗ ಬಿಟ್ಟು, ಈ ಜಾಗ ಬಿಟ್ಟು ಹೋಗಿ ಬೇರೆ ಕಡೆ ನಾವು ಒಂದು ಜಾಗ ಕೊಟ್ಟರೆ ನೀವು ಹೋಗ್ಬೋದಾ ಅಂತ ಕೇಳಿದರು. ಹಾಗಾದರೆ ನಿಮಗೆ ಇದೆಲ್ಲ ಹೇಳಿ ಕಳಿಸಿದ ಯಾರು? ತಹಸೀಲ್ದಾರ್ ಹೇಳಿ ಕಳಿಸಿದ, AC ಕುರಿಯನ್ನು ಹೇಳಿ ಕಳಿಸಿದ, ಇಲ್ಲ ಮತ್ತೊಬ್ಬ ಹೇಳಿ ಕಳಿಸಿದ? ಅದು ನನಗೆ ಗೊತ್ತಾಗಬೇಕು. ಅದು ಹೇಳಿದರೆ ಆ ಲೇಡೀಸು ಯಾರು PDO ಅಂತೇಳಿ ಬಂದ ಹೆಂಗಸು ಮಾತಾಡಲಿಕ್ಕೆ ಇಲ್ಲ. ಅದೇ ರೀತಿ ಶಿವಾಜಿಯ ಒಂದು ತೆಂಗಿನಕಾಯಿ ವ್ಯಾಪಾರ ಮಾಡುವ ಭಟ್ರು ಒಬ್ಬರು ಇದ್ದಾರೆ, ಅವರು ಸಹ ಅದೇ ವೃತ್ತಿಗೆ ಬಂದರು. ಇದು ಯಾರು ಬಂದು ಹೋಗ್ತಿದ್ದಾರಲ್ಲ, ನಾನು ಹೇಳಿದೆ ಅವರು PDO ಅಂತೆ. ನೀವು ಮುಂಚೆ ನೋಡಿದ್ರಾ? ಇಲ್ಲ, ಮೊನ್ನೆ ಹೊಡೆಯೋತ್ತಿಗೆ ಬಂದಿದ್ರಂತೆ, ಅದನ್ನು ಅವತ್ತು ನಾನು ಆದ ನಂತರ ಬಂದದ್ದು, ಈಗ ಮತ್ತೆ ನೋಡ್ತಾ ಇರೋದು ಅವರು. ಹೌದಾ, ನಿಲ್ಲಿ ಅಂತ ಅವರು ಡೈರೆಕ್ಟಾಗಿ ಕೇಳಿದರು, ನೀವು ಯಾರು? ನಾನು PDO. ಎಷ್ಟು ಎಲ್ಲಿದ್ದು? ಕಾಕುರಿ ಗ್ರಾಮ ನೆಲ್ಲಾಡಿಯಲ್ಲಿ ಇರೋದು. ಹೌದಾ, ಹಾಗಾದರೆ ನಿಮ್ಮ ಪಂಚಾಯತಿಯಲ್ಲಿ ಮೆಂಬರು, ಅಧ್ಯಕ್ಷರು ಮತ್ತು ಯಾರ್ಯಾರು ಇಲ್ವಾ? ಸೆಕ್ರೆಟ್ರಿ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಇಂಟಿಮೇಷನ್ ಕೊಟ್ಟಿರ್ತಾರಲ್ಲ, ಅದು ಯಾವುದು ನಿಮಗೆ ಬರಲಿಲ್ವಾ? ನೀವು ಮತ್ತು ಇವರಿಗೆ ಸಹ ಒಂದು ನೋಟಿಸ್ ಕೊಡಬೇಕಿತ್ತಲ್ಲ, ಯಾಕೆ ಕೊಡಲಿಲ್ಲ, ಯಾಕೆ ಮಾಡಲಿಲ್ಲ? ಈ ಏಕಾಏಕಿ ಬಂದು ಹೊಡೆದಿದ್ದೀರಲ್ಲ, ಒಂದು ಉತ್ತರ ಇಲ್ಲ. ಆದರೂ ಕೇಳಿದರು, ನಿಮ್ಮಿಂದ ಯಾರಿದ್ದಾರೆ, ನಿಮಗೆ ಕುಮ್ಮ ಕೊಡ್ತಿರೋರು ಯಾರು, ಅದನ್ನು ಹೆಸರು ಡೈರೆಕ್ಟಾಗಿ ಹೇಳಿ, ನಾವು ಅದಕ್ಕೆ ಸಪೋರ್ಟ್ ಮಾಡಿ ನಿಲ್ತೇವೆ, ನೀವು ಹೇಳಿ ಅಂದರೆ ಒಂದು ಅಕ್ಷರ ಮಾತಾಡದೆ ಗಾಡಿ ಎತ್ಕೊಂಡು ಸೀದಾ, ಅದು ಒಟ್ಟಿಗೆ ಯಾರೊಬ್ಬರು ಬಂದಿದ್ರು, ಅದು ಯಾರಂತ ಗೊತ್ತಿಲ್ಲ, ಹಂಗೆ ಬೈಕಲ್ಲಿ ಕರ್ಕೊಂಡು ಸೀದಾ ಹೋದರು. ಹಾಗಾದರೆ ಇದರ ಅರ್ಥ ಏನು? ಹಿಂದೆ ಯಾರ ಕುಮ್ಮಕ್ಕು ಕೊಡಲಿಕ್ಕೆ ಜನ ಇದ್ದಾರೆ ಅಂತ ಆಯಿತು. ಹಾಗಾಗಿ ಅವರು ಯಾವುದೋ ಒಂದು ಅಕ್ಷರ ಇಲ್ಲಾಂದ್ರೆ ಹೇಳಬೇಕಲ್ಲ, ಇಲ್ಲ ತಹಸೀಲ್ದಾರ್ ಹೇಳಿದರು, ಇಲ್ಲ DC ಹೇಳಿದರು, ಇಲ್ಲ SP ಹೇಳಿದರು, ಇಲ್ಲ ಹೈಕೋರ್ಟಿಂದ ಈಗ ಇದೆ ಅಂತ ಹೇಳಬೇಕಿತ್ತು, ಯಾವುದಾದ್ರು ಒಂದು ಹೇಳ್ಬೇಕಿತ್ತಲ್ಲ, ಯಾವುದು ಹೇಳಿಲ್ಲ, ಯಾಕೆ ಓಡಿಯೋದ್ರು? ಈಗ ಇಲ್ಲಿಂದ ಬೇರೆ ಕಡೆ ಜಾಗ ಕೊಡೋದಾದ್ರೆ ಇದನ್ನ ಯಾರಿಗೆ ಕೊಡ್ತಾರೆ? ಅದು ಬೇಕಲ್ಲ. ಅಲ್ಲ, ಯಾರಿಗೆ ಕೊಡೋದಲ್ಲ, ಇವಾಗ ಎಲ್ಲವನ್ನು ಎಷ್ಟು ಸರ್ಕಾರಿ ಭೂಮಿ ಇದೆ ಕೌಕ್ರಾಡಿ ಪಂಚಾಯತಲ್ಲಿ ಇವತ್ತು ನಾನು ನೋಡ 600 ಎಕರೆ ಎಣೆ ಇದೆ ಸರ್ಕಾರಿ ಭೂಮಿ. ಪ್ರತಿಯೊಂದನ್ನು ತೀಸ್ತಾ ಇದ್ದೀನಿ, ಪ್ರತಿಯೊಂದು ತೀಬೇಕು, ಯಾರೆಲ್ಲ ಸ್ವಾಧೀನದಲ್ಲಿ ಅದೆಲ್ಲ ಬರಬೇಕು. ಇಲ್ಲಿ ಬಡವರಿಗೆ ಮನೆ ಬೇಕು, ಪ್ರತಿಯೊಂದು ಕೊಡಬೇಕು. ಇದರಿಂದ ಈ ಒಂದು ಪ್ರಕರಣದಿಂದ ಅದು ಆಗಲೇಬೇಕು. ಇವತ್ತು ಹೇಳಿದ್ದೀನಿ ನಾನು, ಹೇಳ್ತಾ ಇದ್ರು, ಅಲ್ಲ ಇದು 2015 ಹಿಂದೆ ಇರಲಿಲ್ಲ. 94C ಕೊಡಬೇಕಾದ್ರೆ 2015 ಜನವರಿ ಹಿಂದೆ ಇದ್ದರೆ ಕೊಡ್ಬೋದಿತ್ತು, ಇಲ್ಲ ಅಂತ. ಮೊನ್ನೆ ಕೊಟ್ಟರಲ್ಲ ಸ್ವಾಮಿ, 1 ವರ್ಷ 2 ವರ್ಷ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ ಸಾಯಂಕಾಲ ಆದರೆ ಸಾಕು ತಾಲೂಕು ಕಚೇರಿಯಲ್ಲಿ ದುಡ್ಡು ಹೋಗ್ತಾ ಇದೆ. ಹೋಗ್ತಾ ಅಲ್ಲ, 94 ಅಕ್ರಮ ಸಕ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಳಿದೀನಿ ನಾನು, ತೆಗೆದು ನಿಮ್ಮ ಮುಂದೆ ತಂದಿಟ್ರೆ ಡೆಮೊಲೇಷನ್ ಮಾಡ್ತೀರಾ, ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಇಬ್ಬರು ಅವರ ಅಷ್ಟೇ ಬೇರೆನೊಬ್ಬರ ಅಂತ ತರಿಸ್ತಾರೆ, ಮಾಡ್ತೀನಿ ಅಂತ ಹೇಳೋ. ಇವೆಲ್ಲ ನೋಡು 2 ತಿಂಗಳ ಓಡ್ತಾ ಇರ್ತಾರೆ. 2 ತಿಂಗಳು ಬೇಕಂತಿಲ್ಲ, ಈ ಪ್ರಕರಣ ಮುಂಚೆ ಹೋಗ್ಬೇಕು ಇಲ್ಲಿಂದ. ತೇಸ್ತಿ ಅದು ಅಲ್ಲದೆ ಮತ್ತು ಇಲ್ಲಿ ಪಾರ್ಪಿಕಲ್ ಅಂತೇಳಿ ಇಲ್ಲಿ ಒಬ್ರದ್ದಿದೆ, ದುಡ್ಡು ಕೊಟ್ಟು ಮಾಡಿರೋದು, ಮನೆ ಮಠ ಏನಿಲ್ಲ ಅಂತೆ, ಜಾಗ ಮಾಡಿದ್ದಾರೆ. ಅದಕ್ಕೂ 94C ಕೊಟ್ಟಿದ್ದಾರೆ. ಅದು ತೆಗಿಲಿ, ಅವರಾಗಿ ತೆಗೆದ್ರೆ ಇಲ್ಲ ಚೆನ್ನಾಗಿರುತ್ತೆ, ಇಲ್ಲ ನಾವು ತೆಗೆದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ, ನಾವು ಕೋರ್ಟ್ಗೆ ಹೋಗ್ತೀವಿ. ನೋಡಿ ವೀಕ್ಷಕರೇ, ಜಯಂತ್ T ಅವರು ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು. ಅವರ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಪೊಲೀಸ್ ಅಧಿಕಾರಿಗಳನ್ನು, ಎಷ್ಟೋ ಅಧಿಕಾರಿಗಳನ್ನು ಇವರು ಜೈಲಿಗೆ ಹಾಕಿದ್ದಾರೆ, ಎಷ್ಟೋ ಭ್ರಷ್ಟ ಅಧಿಕಾರಿಗಳನ್ನು ಜೈಲಿಗೆ ಹಾಕಿದ್ದಾರೆ. ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿ ಗೆದ್ದಿದ್ದಾರೆ. ಇದು ಕೂಡ ಅಷ್ಟೇ, ಬಿಡಲಿಕ್ಕಿಲ್ಲ, ಅವರು ಸಿಕ್ಕಿದರೆ ಬಿಡುವುದೇ ಇಲ್ಲ, ಇದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಅಲ್ಲ, ಕೆಲವರು ಕೇಳ್ತಾ ಇದ್ರಂತೆ ಏನು ಮಾಡೋದಂತ. ಒಂದು ವಿಷಯ ಹೇಳ್ತೀನಿ ನಾನು, ಏನೋ ಕೆಲಸ ಮಾಡಿ ನಾನು ಹೋಗಿ ಅಯ್ಯೋ ನಾನದು ಮಾಡಿದೆ ಅಂತ ದೊಡ್ಡ ಹೈಲೈಟ್ ಮಾಡಿ ಶಾಲ ಹಾಯಿಸ್ಕೊಂಡು ಹೂವು ಹಾಕೊಂಡು ಬರುವನಲ್ಲ. ಕೆಲಸ ಆಯ್ತಾ, ನಾನು ಹೋಗ್ತಾ ಇರ್ತೀನಿ, ಇಷ್ಟ ಇದ್ದರೆ ಹೊಟ್ಟೆ ಬನ್ನಿ, ಇಲ್ಲ ಬಿಡಿ ಅಷ್ಟೇ.
ನಾನು ಮಾಡ್ರು ಒಂದೊಂದು ಕೆಲಸನೂ ತೋರಿಸ್ಕೊಳ್ಳಿ ಏನೆಲ್ಲ ಮಾಡಿದ್ವಿ ಅಂತ ನಾನು ಕೇಳ್ತಾ ಇದ್ದೇನೆ. ಅಲ್ಲ ಎಂಡ್ ಮಾಡಿ ಯಾವುದಯ್ಯ ಎಂಡ್ ಮಾಡಿ ಮಾಡೋ ಪೆಂಡಿಂಗ್ ಆಗಿರೋದು ಹೇಳೋ, ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ಅದಿಲ್ಲ ಅವ್ರ ಹತ್ರ ಅನ್ನೋ ಯೋಗ್ಯತೆ ಕೇಳಿದವನಿಗೆ. ಇವರ ಫೇಸ್ಬುಕ್ಕಲ್ಲಿ ಇದೇ ಥರ ಮಾಡಿರುವಂಥ ತುಂಬ ವಿಡಿಯೋಗಳಿತ್ತು. ಆ ಫೇಸ್ಬುಕ್ಕನ್ನೇ ಬ್ಲಾಕ್ ಮಾಡಿದ್ರು, ಅದನ್ನೇ ಬಂದ್ ಮಾಡಿಬಿಟ್ರು. ಬಂದ್ ಮಾಡಿ ಅತ್ಯಾಚಾರಿಗಳು ಒಂದೆರಡಲ್ಲ ಎಲ್ಲ ಇತ್ತು, ಅದ್ರಲ್ಲಿ ನೋಡ್ಬೋದಿತ್ತು ಏನೆಲ್ಲ ಮಾಡಿದೀವಿ ಅಂತ. ಇವತ್ತು ನಾನು ಹಿಂಗೆ ಹೋಗಿ ಒಂದೊಂದು ಹೇಳ್ತಾ ಇರೋ ನನಗೇ ಗೊತ್ತಿಲ್ಲ ಏನೆಲ್ಲ ಅಷ್ಟೊಂದು ಕೆಲಸ ಮಾಡಿಬಿಟ್ಟಿದ್ದೀವಿ ನಾವು. ಎಲ್ಲರೂ ಏನಂತ ಎಲ್ಲ ಮಾಡಿ ಆಮೇಲೆ ದೊಡ್ಡ ಒಂದು ಹಾರ ಹಾಕಿ ಬಂದರೆ ಎಷ್ಟು ಖುಷಿ ಆಗುತ್ತೆ. ಸೌಜನ್ಯ ಹೋರಾಟದಲ್ಲಿ ಬಂದಿದ್ದು ಅಷ್ಟೇ ಅಲ್ಲ, ಅದಕ್ಕಿಂತ 2 ವರ್ಷ ಮುಂಚೆನೇ ನನಗೆ ಗೊತ್ತಿದೆ. ನಾವು ಕೆಲವೊಂದು ಕಡೆ ಹೋಗಿ ಕೆಲವೊಂದು ಕೆಲಸಗಳನ್ನು ಮಾಡಿದ್ದೇನೆ, ನಾನು ಕೂಡ ಹೋಗಿದ್ದೇನೆ. ಸೌಜನ್ಯ ಹೋರಾಟಕ್ಕೆ ಬಂದಿದ್ದಾರೆ ಅಂತಲ್ಲ, ಅದಕ್ಕಿಂತ ಮುಂಚೆನೇ ಇವರು ಈ ಬಡವರಿಗೆ ಈ ಸಾಮಾಜಿಕ ಕೆಲಸಗಳನ್ನು ಎಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ ಅಲ್ಲಿಗೆ ಹೋಗಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಹಾಗೆ ಎಷ್ಟೋ ಜನ ಅಧಿಕಾರಿಗಳನ್ನು ಭ್ರಷ್ಟರನ್ನು ಜೈಲಿಗೆ ಕಳಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಎಷ್ಟೋ ಈಗ ಒತ್ತುವರಿ ಆಗಿರುವಂಥ ಜಾಗ ಆಗಲಿ ಅಕ್ರಮ ಆಗಿರುವಂಥದ್ದು ಅದನ್ನು ಕೂಡ ಬಯಲಿಗೆ ಎಳೆದಿದ್ದಾರೆ, ನಮಗೆ ಗೊತ್ತಿದೆ. ಹಾಗಾಗಿ ಇದನ್ನು ಕೂಡ ಅಷ್ಟೇ ಬಿಡಲಿಕ್ಕಿಲ್ಲ ಸರ್. ಇದು ಬಿಡೋ ವಿಷಯನೇ ಇಲ್ಲ. ನಾನು ಹೇಳ್ದೇನಲ್ಲ, ನಾನು ನನ್ನಷ್ಟಕ್ಕೆ ಇದ್ದೆ, ಬೇಡ ಸೌಜನ್ಯ ಹೋರಾಟ ಒಂದು ಎಂಡ್ ಮಾಡೋಣ ಅಂತ ಕೂತಿದ್ದೆ ನಾನು. ಅದೆಲ್ಲ ಕಡಬಕ್ಕೆ ಬೇಡ ಸುಮ್ಮನೆ. ನಾನು ಒಂದು ಸಾರಿ ತೆಗೆದೆ RTIಯಲ್ಲಿ ಎಲ್ಲ ರಿಪೋರ್ಟ್ ತೆಗೆದೆ. ಮತ್ತು ಸಾಲಿ ಬಡವರು ತೊಂದರೆ, ಬಡವರು ಅನಿಸ್ಕೊಳ್ಬೇಕು ನೋಡಿ. ಪ್ರತಿಯೊಬ್ಬರು ಅಕ್ರಮವಾಗಿ ಮನೆಗಳನ್ನು ಕಟ್ಟಿಸಿಕೊಂಡಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಈ ಲೆಟ್ರಲ್ಲಿದೆ 2015 ಹಿಂದಿನ ದಿನಗಳ ಇದ್ದರೆ ಮಾತ್ರ 94C ಕೊಡಲಿಕ್ಕಿರೋದು. ಅದರ ನಂತರ ಇರೋದು ಮಾಡಿಸಿ 100% ತೆಗಿಸ್ತೀನಿ. ಅದು ನಾನು ತೆಗಿಸ್ತಾ ಇರೋದಲ್ಲ, ಈ ಬಡವರನ್ನು ಯಾರು ಬೀದಿ ತಂದು ಹಾಕಿದ್ದಾರೆ ಅವರು ನಮ್ಮಿಂದ ಮಾಡಿಸ್ತಾ ಇರೋದು. ಅದು ಅರ್ಥ ಮಾಡ್ಕೊಳ್ಳಿ ನೀವು. ನಮ್ಮನ್ನಾಗಿ ದಾರಿ ತಂದು ಹಾಕಿದ್ದಾರೆ. ಈಗ ಹೇಳ್ತಾರಲ್ಲ ಸೌಜನ್ಯ ಹೋರಾಟದಲ್ಲಿ ಮಾತ್ರ, ಇಲ್ಲಿ ಸೌಜನ್ಯದಲ್ಲಿ ಮಾತ್ರ ಅನ್ಯಾಯ ಆಗಿದೆಯಾ, ಬೇರೆ ಇಷ್ಟೊಂದು ಜನಕ್ಕೆ ಅನ್ಯಾಯ ಆಗಿದೆ ನೋಡಿ. ಇದು ಅನ್ಯಾಯ ಅಲ್ವಾ? ಎಲ್ಲಿ ಬಂದಿದ್ದಾರೆ ಈ ಸಂಘಟನೆ ಆಗಲಿ ರಾಜಕಾರಣಿಗಳಾಗಲಿ, ಎಲ್ಲಿ ಬಂದಿದ್ದಾರೆ? ಎಷ್ಟು ಜನ ಬಂದಿದ್ದಾರೆ ಸರ್? ಈಗ 4 ದಿನದಲ್ಲಿ ಯಾರೆಲ್ಲ ಬರೋದು ಹೋಗುದು ಆದ ನಂತರ ಇದು ನಮಗೆ ಮನೆ ಕೊಟ್ಟಂತವನು ಈ ಜಾಗ ಅನುಭವಿಸ್ಕೊಂಡಿದ್ದವನು ನಮಗೆ ಮನೆ ಕಟ್ಟಲಿಕ್ಕೆ ಕೊಟ್ಟ ಜಾಗ. ಅಶೋಕಾಚಾರ್ಯ ಅವನ ಒಬ್ಬ ಹೈಕೋರ್ಟಿಗೆ ಹಾಕಿದ ಮಾಡಿದ, ಅದು ಬೇರೆ, ಅದು ಹಾಗೆ ಇರಲಿ. ತಹಸೀಲ್ದಾರ್ ಹೇಳ್ತಾರೆ ಅಕ್ರಮವಾಗಿ ಮಾಡಿದ್ದಾರೆ, ಅಶೋಕಾಚಾರ್ಯ ಹೈಕೋರ್ಟಿಗೆ ಹಾಕಿದ್ದಾನೆ, ಡೆಮಾಲಿಷನ್ ಮಾಡಲಿಕ್ಕೆ ಆರ್ಡರ್ ಇಂತು ನಾವು ಮಾಡಿದ್ದೇವೆ ಅಂತೆ. ಅದು ಇತ್ಯರ್ಥ, ಅದು ಕರೆಕ್ಟಾಗಿ ವಿಮರ್ಶೆ ಮಾಡಿದ್ದಾರೆ ಇವರು, ಅದು ಮಾಡಲಿಲ್ಲ. ಅದೇ ರೀತಿಯಲ್ಲಿ ನಾವು ಈ ಮನೆ ಕಟ್ಟೋ ಹೊತ್ತಿನಲ್ಲೇ 3 ಮನೆ ಕಟ್ಟಿರೋದು. ಅದರಲ್ಲಿ ಒಂದು ಮನೆಗೆ ಅಕ್ರಮ ಸಕ್ರಮ ಈಗ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? ಅರ್ಜಿ ಕೊಟ್ಟಿರೋದು ನೀವು 3 ಎಲ್ಲರೂ ಒಟ್ಟಿಗೆ? ನಾವು ಕೊಟ್ಟಿದ್ದೇವೆ, ಅವನು ಕೊಟ್ಟಿದ್ದೇನೆ, ಎಲ್ಲರೂ ಕೊಟ್ಟಿದ್ದಾರೆ. ಅವನಿಗೆ ಅಕ್ರಮ ಸಕ್ರಮ ರೆಡಿ ಆಗಿದೆ, ಈಗ ಮಾತ್ರ ಎದುರಿಗೆ ಬರ್ತಾ ಇಲ್ಲ. ಅದೇ ಕೊಟ್ಟರು, ಹಿಂದಿನ ತಹಸೀಲ್ದಾರ್ ಕೊಟ್ಟಿದ್ದಾರೆ. ಅವನೇ ತಹಸೀಲ್ದಾರೇ ಬಂದು ಸರ್ವೆ ಮಾಡಿ ಮಾಜೂರಿಗೆ ಸಹ ಒಂದಕ್ಕೆ 3 ಸರಿ ಬಂದಿದ್ದಾರೆ ಇಲ್ಲಿಗೆ. ಅದೇ ಮನೆಗೆ ನಮ್ಮ ಮನೆಯಿಂದ 2ನೇ ಮನೆ 3ನೇ ಮನೆಗೆ 3 ಸರಿ ಬಂದು ಎಂಥ ಹೆಸರದು ಸರ್ವೇರ ಅಲ್ಲ, ಹಳೆ ನೆಕ್ಸ್ಟ್ ಇಂದಿನ ಅಕ್ರಮ ಸಂಬಂಧ ತಹಸೀಲ್ದಾರು ಅನಂತ ಪದ್ಮನಾಭ ಅವರ ಮೈಸೂರು ಅವರು ನಾವು ಕೋಟಿ ಹಗರಣ ಮಾಡಿ ಬಂದಿರೋದು. 2 ಮಕ್ಕಳಿಗೆ ಹುಷಾರಿಲ್ಲ, 2 ಮಕ್ಕಳಿಗೆ ಹುಷಾರಿಲ್ಲ. ಇಲ್ಲಿ ಮನೆಯಲ್ಲಿ ಕೆಳವಿರುವುದು ಕೇಳಿದ್ದು 3 ಸರಿ ಬಂದು ಮಾಜೂರಿಗೆ ಬಂದಿದ್ದಾರೆ. ಅದೇ ಟೈಮಲ್ಲಿ ನಾವಿದ್ದೇವೆ ಇಲ್ಲಿ, ನಾವು ಮನೆ ಕಟ್ಕೊಂಡಿದ್ದೀವಿ. ನಮ್ಮ ಹತ್ರ ಯಾಕೆ ಬರಲಿ? ನಮ್ಮ ಮನೆ ಕಡಿಗ್ಲಿಕ್ಕೆ 3 ಸರಿ ಓಡಿ ಬಂದಿದ್ದಾನೆ. ಬಂಗಾರ ಆಯ್ತಾ ನಾಯಿ ಉಗಿಸಿದ್ದೇನೆ ನಾನು. ಇವರ ಅರ್ಜಿಯನ್ನು ಯಾಕೆ ಪಾಸ್ ಮಾಡಲಿಲ್ಲ? ಅದು ಕೊಟ್ಟಿದ್ದೀವಿ, ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ಸರ್. ನಾವೆಲ್ಲ ಅರ್ಜಿ ಕೊಟ್ಟು, ನನ್ನ ತಂದೆ ಹೇಳಿದ್ನಲ್ಲ ಇವತ್ತು ಪಂಚಾಯತಿಯಲ್ಲಿ ಹೇಳಿದ, ನನ್ನ ತಂದೆ ಚಪ್ಪಲಿ ಅವ್ರು ಹೇಳಿದ್ರು, ಮೇಡಮ್ ಮೇಡಮು ನಿಮ್ಮ ತಂದೆ 1 ಅರ್ಜಿಯನ್ನು ಕೊಟ್ಟಿದ್ರೆ ಪಾಸ್ ಆಗ್ತಿತ್ತು, ನಿಮ್ಮ ಮನೆ ಉಳಿತಿತ್ತು ಅಂದ್ರು. ಹೌದು, ನೀವು ಬಂದು ಎಷ್ಟು ಸಮಯ ಆಯ್ತು? ನಾನು ಬಂದು 2 ತಿಂಗಳಾಯ್ತು. 2 ತಿಂಗಳ 1 ನಿಮಿಷ. ನನ್ನ ಅಪ್ಪನ ಚಪ್ಪಲಿ ಸೌದೋಗಿ ಈಗ ಸಾಧಾರಣ ಅವರು ತಲೆ ಕೂದಲು ಕಪ್ಪಿದ್ದು ಬೆಳ್ಳಗಾಗಿದೆ. ನಮ್ಮ ಅಪ್ಪ ಕೊಟ್ಟಿದ್ದು ಯಾವುದು ಕೇಳುವಾಗ ನೀವು ಯಾವುದು ಇಲ್ಲಿಲ್ಲ, ನೀವು ಕೊಡಲೇ ಇಲ್ಲ ಅಂತ ಮಾಜೂರಿ ಕೊಟ್ಟಿದ್ದಾರೆ. ಆಗಲಿ, ನಮ್ಮಪ್ಪ ಏನು ಕೊಡಲಿಲ್ಲ. ಆಮೇಲೆ ಕೇಳ್ತಾರೆ ಅದೇ ನಿಮಗೆ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಆ ಜಾಗ ಬಿಟ್ಟು ಬೇರೆ ಜಾಗ ಕೊಟ್ಟರೆ ನೀವು ವಾಸವಾಗಿರ್ತೀರಾ ಅಂತ. ನಾನು ಕೇಳಿದೆ, ಆ ಜಾಗ ಯಾರು ಮಾರಿದ್ದೀರಾ, ಯಾರಿಗೆ ಮಾರಿದ್ದೀರಾ, ಯಾರಿಗೆ ಲಂಚ ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದೆ. ಅದಕ್ಕೆ ಅವರು ಮಾತಾಡಲಿಕ್ಕಿಲ್ಲ. ಇಷ್ಟೊಂದು ಅನ್ಯಾಯ ಮಾಡಿ ಇವಾಗ ನಮ್ಮ ಪರಿಸ್ಥಿತಿ ರೋಡಲ್ಲಿ ಯಾರನ್ನ ಒಬ್ಬರು ಬಂದು ನಮಗೆ ಏನಾಗಿದೆ, ನಿಮಗೇನು ವ್ಯವಸ್ಥೆ ಏನಾದ್ರು ಮಾಡಬೇಕಾ,
ಯಾಕಂದ್ರೆ ಆಗಿದೆ ಅಂತ ಒಂದೇ ಒಂದು ಅಧಿಕಾರಿಗಳು ಕೇಳಿದ್ರೆ ನಮ್ದು ಒಂದ್ ಸ್ವಲ್ಪ ಜೀವ ಉಳಿದಿದೆ. ಬಡವರಲ್ಲ ಸಮ, ಬಡವರು ಅದೇ ಈ ಜಾಗ ಬಡವರು ನಮ್ಮ ಓಟು ಬಡವ್ರದಾಗಿರಲ್ಲ, ಮನೆ ಮನೆಗೆ ಅಮ್ಮ ಅಂತ ಓ ಬರ್ತಾರೆ, ಅಡ್ಡ ಬೀಳ್ತಾರೆ, ಅಡ್ಡ ಉದ್ದಕ್ಕೆ. ಮರೀದೆ ಓಟ್ ಹೌದು. ಹಾಕಿ ಇವತ್ತು ನಾವು ನಾನೇನೋ vote ಹಾಕಿದ್ದು ಬೆಲೆ ದೇಶವನ್ನೆಲ್ಲ ಎಲ್ಲಿದೆ? ಚಿನ್ನ ಮಾಡ್ತೀವಿ ಅಂತ ಬರ್ತಾ ಇರ್ತಾರಲ್ಲ ಅವರು. ಅದೇ ನಮಗಿಲ್ಲಿ ಯಾರು ಬಂದಿಲ್ಲ, ಮೀಡಿಯಾದವರು ಯಾರು ನಾವು ಜಯಂತಿ ಅಂತ ನಮ್ಗೆ ಹೇಳಲಿಲ್ಲ ಇದುವರೆಗೂ. ಜಯಣ್ಣ ಅಲ್ಲ ಕೊಕ್ಕಡದ ಎಲ್ಲ ನಮ್ಮ ಮಿತ್ರರು ಎಲ್ಲ ಬಂದಿದ್ರು, ಎಲ್ಲ ಇದ್ರು, ಯಾವ ರೆಡಿ ಇದ್ದಾರೆ. ತಂಡದ ಎಲ್ಲಾ ವ್ಯಕ್ತಿಗಳು ನಮ್ಗೆ ಸಹಕರಿಸಿದ್ದಾರೆ, ಎಲ್ಲ ಸಾಧಾರಣ ಮೀಡಿಯಾದವರು ನಮಗೆ ಹೆಲ್ಪ್ ಮಾಡಿ. ಅಲ್ಲ ಒಂದು ವಿಷಯ ಮಾಡೋಣ, ಈ ಕಡಬ ತಳಸರ್ನ ಬೆಳ್ತಂಗಡಿ ತಗೊಂಡು ಹಾಕ್ಲಿ. ನಾವೊಂದು PL ಆಗ್ತಾ ಇರೋಣ, ಅಷ್ಟೊತ್ತಿಗೆ ಅಲ್ಲಿ ಇರೋ ಎಲ್ಲ ಜಾಗವನ್ನು ತಾಕತ್ತಿದ್ರೆ ಮಾಡ್ಲಿ. ಅವ ಒಂದು ಲೋಡ್ ಇದೆ, ಒಂದು ಲೋಡ್ ಇದೆ, ಸ್ವಲ್ಪ ಅದು ಮಾಡಿ ನೀವು. ನಾನು ಕೇಳಿದ್ದೆ ಅಲ್ಲೇ ತಾಲೂಕು ಆಫೀಸಲ್ಲಿ ಇವತ್ತು. ಅದೇ ದಮ್ ಇರ್ಬೇಕಲ್ಲ, ನಡ್ತಾ ಇರುತ್ತೆ. ನನ್ನ ಅಡ್ರೆಸ್ ಇದಲ್ಲಲ್ಲ ಸರ್, ನಮಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ಆರ್ಡರ್ ಕಾಪಿನೇ ಮೂವ್ ಆಗಿಲ್ಲ, ಅದನ್ನು ಕೊಟ್ಟಿದ್ದಾರ. ನಾನೇ ಬಂದು ನಾನು ಇವತ್ತೇ ಜನ್ಮದಲ್ಲಿ ಕಡಬ ಅಂತ ಊರು ಇವತ್ತು ನಾನು ನೋಡಿರೋದು, ನನಗೆ ಇದೇ ಕಡಬನ ಅಂತ. CC ಫುಟೇಜ್ ಎಲ್ಲ ನಾನು ತೋರಿಸ್ತೇವೆ, ಅವರು ಬಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವ ಮೂರ್ಖ ತಹಸೀಲ್ದಾರ್ ಅವನು ಎಂಥ ಮೂರ್ಖ ತಹಸೀಲ್ದಾರು. ನನ್ನ ಅಪ್ಪ ನಾಯಿ ಥರ ಅಳ್ದಿರೋದು ಬಿಟ್ಟರೆ ನನ್ನ ತಂಗಿ ಆಗಲಿ ನನ್ನ ತಾಯಿಗೆ ಆಗಲಿ ಯಾರ್ಯಾರು ಹೋಗ್ಲಿಲ್ಲ ಅಲ್ಲಿಗೆ. ಕಡಬ ತಹಸೀಲ್ದಾರ್ ಮೂರ್ಖ ಹೇಳ್ತಾನಂತೆ, ಇವಳೇ ಬಂದು ಕೊಟ್ಟು ಫುಟೇಜ್ ತೋರಿಸ್ತಾನಂತೆ. ಆಯ್ತು ತೋರಿಸ್ಲಿ ಹಾಗಾದ್ರೆ. ಅದು ತೋರಿಸೋದಲ್ಲ, ನಾನು ಸರಿ ಒಂದು ನಿಮಿಷ ತೋರಿಸಿ ಅಂತ ಹೇಳುವಾಗ ಆಗಲ್ಲ ಅಂತೇಳಿ ಅವನೊಟ್ಟಿಗೆ ಇನ್ನೊಬ್ಬ ಇದ್ದ ಮುಚ್ಕೊಂಡು ಹೋಗ್ತಾ ಇದ್ದಾನೆ. ಆ ಫೈಲ್ ನಾನು ತರಿಸ್ತೀನಿ, ಎಲ್ಲಿದ್ರು ಅದು. ಅದರಲ್ಲಿ ಗೊತ್ತಾಯ್ತಲ್ಲ, ಅದರಲ್ಲಿ ಗೊತ್ತಾಗುವಾಗ ಈ ಕಡೆ ತೆಗೆಯುವಾಗ ಇವರದ್ದು ಆಧಾರ್ ಕಾರ್ಡು ಶಿವಾಜಿದು ಅಷ್ಟೊತ್ತೇ ಕೇಳಿದೆ, ಇದೇನ್ರಿ ಆಧಾರ್ ಕಾರ್ಡು ಶಿವಾಜಿದು, ಇದಿಟ್ಬಿಟ್ಟು ಸುಳ್ಯ ಕಡಬಲ್ಲಿ ಕೊಟ್ಟಿದ್ದೀರಾ ಅಂತ. ಅಷ್ಟೇ ಮುಚ್ಕೊಂಡು ಹೋದ, ಆಲೋಚನೆ ಮಾಡಿ. ಆಮೇಲೆ ಎದ್ದು ಬಂದೆ ನಾನು ಅಲ್ಲಿಂದ. ನಾನು ಕೇಳೋದು ಒಂದೇ, ತಹಸೀಲ್ದಾರಿಗೆ ದನ ಕಾದ್ಕೊಂಡು ಬಂದದ್ದ ಇಲ್ಲ ಶಾಲೆಗೆ ಹೋಗಿ ತಹಸೀಲ್ದಾರ್ ಆಗಿ ಬಂದದ, ನಾನು ಒಂದೇ ಕೇಳೋದು. ಅವ್ನು ವಿಮರ್ಶೆ ಮಾಡಬೇಕು. ಅದೊಂದೇ ಕೇಳೋ ಅವಶ್ಯಕತೆ ಏನಂತೇಳಿ, ಅದು ಗೊತ್ತಾಗಲ್ವಾ, ಇನ್ನು ಕೇಳೋದೇನಂತೇಳಿ ಗೊತ್ತಾಗ್ತಾನೆ. ಅದರಲ್ಲಿ ಒಂದು ಕಳ್ಳ ಹಿಡಿಯುವಾಗ 10 ಮನೆಗೆ ಹೋಗಿ 10 ಜನರನ್ನ ಕೇಳಿ ಮಾಡ್ತಾರೆ. ಇದು ಏಕಾಏಕಿ 6 ಗಂಟೆಗೆ ಬಂದು ಒಂದು ಚಹಾ ತಿಂಡಿ ಕುಡಿಲಿಕ್ಕೆ ಬಿಡುತ್ತೆ. ಈ ನಾಯಿ ಥರ ಯಾಕೆ ನನ್ನ ಅಪ್ಪ ಅಮ್ಮನ ನಮ್ಮ ಬೀದಿಗೆ ತಂದು ಹಾಕಿ ಮನೆ ಡಮಾಲಿಶ್ ಮಾಡಿ ನನ್ನ ಮನೆ ಕಟ್ಟಿ ಕೊಡಬೇಕು, ನನ್ನ ಅಪ್ಪ ಅಮ್ಮನಿಗೆ ಮನೆ ಕಟ್ಟಿ ಕೊಡಬೇಕು. ಮನೆ ಕಟ್ಟಿ ಕೊಡೋವರೆಗೆ ನಾನು ಬಿಡೋದಿಲ್ಲ. ಇಲ್ಲ ತಹಸೀಲ್ದಾರ್ ಮುಂದೆ ಬಂದು ನಾವೆಲ್ಲ 5 ಜನ ಜೀವ ಹಾಕಿ ಸಾಯ್ತೇವೆ, ಇಲ್ಲ ನಮಗೆ ಮನೆ ಕಟ್ಟಿ ಕೊಡಬೇಕು. ಅವನು ಮಾಡಿದ ಪಾಪಕರ್ಮ ಅವನೇ ತೀರಿಸಿ ಕೊಡಬೇಕು, ಬೇರೆ ಏನು ಮಾತಾಡಲಿಕ್ಕೆ ಇಲ್ಲ. ನಾಳೆ 20ನೇ ತಾರೀಕಿಗೆ ನಾವು ಬಂದು ಅಲ್ಲಿ ಉಗ್ರ ಹೋರಾಟ ಅಂದರೆ ಇಡೀ 10 ತಾಲೂಕಿನಿಂದ ಜನರನ್ನ ಕರ್ಕೊಂಬಂದು ಉಗ್ರ ಹೋರಾಟ ಮಾಡ್ತೀವಿ. ಇದಂತೂ ಸತ್ಯ. ಅವನು ಏನು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಕೇಳಿಕೆ, ನಾನು ವಿದ್ಯಾಭ್ಯಾಸ ನನಗೆ ಕಲಿತಿಲ್ಲ. ಅವನು ಏನು ನಾಳೆ ಬೇಕಾದ್ರೆ ನನ್ನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಲಿ, ಅದು ನಾನು ಅದಕ್ಕೆ ಏನು ಮಾತಾಡಬೇಕು, ಅದಕ್ಕೆ ಏನು ಉತ್ತರ ಕೊಡಬೇಕು ನಾನು ಕೊಡ್ತೇನೆ. ಅಲ್ಲ ಮಾತಾಡೋದೇ ಕೇಳ್ತಾ ಇರೋದು. ಅಲ್ಲ ನಿಮ್ಮ ಮೇಲೆ ಕ್ರಮ ಹೇಳ್ತೀವಿ ಅಂತ ತಗೊಳ್ರಿ ಸ್ವಾಮಿ. ಈ ಹೋರಾಟಕ್ಕೆ ಇಳಿಯುವಾಗ ಜೀವದ ಆಸೆ ಬಿಟ್ಟು ಬಂದಿರೋದು ಗೊತ್ತಾಯ್ತಲ್ಲ, ಜೀವದ ಆಸೆ ಬಿಟ್ಟೇ ಬಂದಿರೋ. ಇನ್ನು ತಿರ್ಗಾ ಅಯ್ಯೋ ಎದುರಿಸುದ ಜೈಲಿಗೆ ಹಾಕ್ಬೋದು, ಅಲ್ಲ ಮರಣದಂಡನೆ ಕೊಡ್ಬೋದು, ಅಷ್ಟೇ ಅಲ್ಲ, ಇನ್ನೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ನೀವು ಅಕ್ರಮ ಮಾಡಿ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತ ಅಕ್ರಮಗಳಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ನಿಮಗೆಲ್ಲ. ಅವರಿಗೆ ಹೋದ್ರೆ ನಮಸ್ಕಾರ ಸೆಲ್ಯೂಟ್ ಹೊಡಿತಾ ಇರ್ತೀರಾ, ಮಾತಾಡಿದ್ರೆ ಕ್ರಮ ಹೇಳ್ತೀವಂತ ಮಾಡ್ರಿ ಸ್ವಾಮಿ. ಬೇಡ ತಗೊಳ್ಳಿ ನೀವು, ತಗೊಳ್ಳಿ ನೀವು ಬರ್ಬೇಕಲ್ಲ ಕ್ರಮ ತಗೊಳ್ಳಿಕ್ಕೆ. ಅಲ್ಲಿ ಕೂತ್ಕೊಂಡು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರೆ ಬನ್ನಿ, ಇಲ್ಲಿ ಬನ್ನಿ, ಹಾಕಿ ಕ್ರಮ ತಗೊಳ್ಳಿ, ನಮ್ಮನ್ನ ಅರೆಸ್ಟ್ ಮಾಡಿ. ಹೌದು, ಏನ್ ಬೇಕಾದ್ರೆ ಮಾಡಿ. ಶಾಸಕರೇ ಬರ್ಲಿಲ್ಲ, ಅವರಿಗೆ ಬೆಂಗಳೂರು ಹೋಗಿದ್ರಂತೆ, ಫಾರಿನ್ ಹೋಗಿದ್ರಂತೆ. ಅವ್ರಿಗೆ ಇಲ್ಲಿ ಬಡ ಮಕ್ಕಳಿಗೆ ಬೀದಿಯಲ್ಲಿ ಬಂದಿರೋದು ಅವ್ರಿಗೆ ಅವ್ರಿನ್ನೂ 4 ವರ್ಷ ಬರುದಿಲ್ಲ, ಯಾಕಂದ್ರೆ ಅವರು ಓಟ್ ಹಾಕೋಕೆ ಬರ್ತಾರೆ. ಹೌದು, ಆ ಚುನಾವಣೆಗೆ 1 ವರ್ಷ ಹಿಂದೆ ಮತ್ತೆ ಮಾಡ್ತಾರೆ. ನಾವು ಫೋನ್ ಮಾಡಿದ್ರೆ ನಮಸ್ಕಾರ ಕಾಲಿಗೆ ಅಡ್ಡ ಬೀಳಲಿಕ್ಕೆ ಬರ್ತಾರೆ. ಆಮೇಲೆ ಶಾಸಕರು, ಒಳ್ಳೆ ಶಾಸಕರು. ಅಲ್ಲ ಶಾಸಕರು ಹೋಗ್ಲಿ, ಇಲ್ಲಿ ಸ್ಥಳೀಯ ಜನಪ್ರತಿನಿಧಿ ಈ ಒಂದು ಇದರಲ್ಲಿ 3-4 ಜನ ಇರ್ಬೇಕಲ್ಲ. PDOನು ಅಧ್ಯಕ್ಷರಲ್ಲಿ ಅಲ್ಲಿದು ಆ ಕಡೆ. ಆಲೋಚನೆ ಮಾಡಿ ಎಷ್ಟು ಜನ ಬಂದಿದಾರಂತ. ಎಲ್ಲ ಕಳ್ಳರೇ ಇಡುದು, ಇದರಲ್ಲೇ ಗೊತ್ತಾಗ್ತದಲ್ಲ. ಎಲ್ಲ ಕಳ್ಳರನ್ನ ಸಾಕೋರು ಇವರಲ್ಲ. ದುಡ್ಡಿದ್ರೆ ಬರ್ತಿದ್ರು, ನಮ್ಮಲ್ಲಿ ಕೊಡ್ಲಿಕ್ಕೆ ದುಡ್ಡು ರಕ್ತ ಹೀರಿದ್ರೆ ಏನೂ ಇಲ್ಲ ನಮ್ಮಲ್ಲಿ ಕೊಡ್ಲಿಕ್ಕೆ. ಚೂರ್ ಜೀವ ಇದೆ, ಅದನ್ನು ತಗೊಂಡೋಗಿ ಬನ್ನಿ, ಅದನ್ನು ಬಿಡಬೇಡಿ. ಇನ್ನು ಹೋದ್ರೆ ಏನು ಸಿಗೋದಿಲ್ಲ ಇವ್ರ ಹತ್ರ ಅಂತೇಳಿ ಬರ್ತೀವಿ ಮಾಡಿ, ಎಲ್ಲ ಸಾಯಿಸ್ಬಿಡಿ ಅಷ್ಟ, ಆಮೇಲೆ ನೆಮ್ಮದಿ ಅಲ್ಲ. ನಾನೊಂದು ಕೇಳೋದು, ತಹಸೀಲ್ದಾರಿಗೆ ಕೇಳೋದು,
ಈ ಮೂರ್ಖ ತಹಸೀಲ್ದಾರಿಗೆ ನಾನು ಕೇಳೋದು, ಇವನು ಇಷ್ಟು ಬೆಳಗಿನ ಜಾವ ಬಂದು ಇವನನ್ನು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ 12 ಗಂಟೆ 1 ಗಂಟೆಗೆ ಇವನನ್ನು ಕಾಣಲಿಕ್ಕೆ ಅದು ಸಿಗೋದಿಲ್ಲ. 12 ಗಂಟೆಗೆ ಈಗ ಬರ್ತಾರೆ, ಮತ್ತೆ ಬರ್ತಾರೆ, ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತಾರೆ. ಆದರೆ ಈ ಮೂರ್ಖ ತಹಸೀಲ್ದಾರು 6 ಗಂಟೆಗೆ ಒಂದು ಡಮಾಲಿಷ್ ಮಾಡಬೇಕಾದ್ರೆ ಇವನು ಎಷ್ಟು ಜನರಲ್ಲಿ ಇವನು ಲಂಚ ತೊಗೊಂಡು ನಮ್ಮನ್ನು ಕೇಳಲಿಕ್ಕೆ, ಅದಕ್ಕಿಂತ ನಿನಗೆ ರಾತ್ರಿ ಬಂದು ಮಲಗಿರುವಾಗ ಬಂದು ಪೆಟ್ರೋಲ್ ಹಾಕಿ ಸುಟ್ಟಾಕಿ ಹೋಗಿದ್ರೆ ಯಾರು ಕೇಳ್ತಿರ್ಲಿಲ್ಲಲ್ಲ. ಪೆಟ್ರೋಲ್ ಹಾಕಿ ಸುಟ್ಟಾಕಿದ್ರೆ ನಮಗೆ ಗೊತ್ತೇ ಇರಲಿಲ್ಲ, ಗೊತ್ತಾಗ್ತದೆ. 2 ದಿನಕ್ಕೆ ಸುದ್ದಿ ಬರ್ತಾ ಮುಗಿತಾಯ್ತು. ನಾವೆಲ್ಲರ ತೊಂಡಾಗಿ ಬೊನ್ನೆ ತೊಂಡಾಗಿ ನೀರಿಗೆ ಬಿಟ್ಟು ನಮ್ಮ ಪಾಡಿ ನಾವು ತಲೆ ಬೋಳ್ಸ್ಕೊಂಡು ನಾವು ಇರ್ತಿದ್ವಲ್ಲ. ನೀನು ಆ ಕೆಲಸ ಮಾಡ್ಬೋದಲ್ಲ, ಈ ನೀಚ ಕೆಲಸ ಯಾಕೆ ಮಾಡಿದ್ಯಾ ತಹಸೀಲ್ದಾರ? ಲಕ್ಷ ತಗೊಂಡು ಇದನ್ನು ಮಾರ್ಬೋದಿತ್ತು. ನೀನು ಈಗ ಯಾರನ್ನ ಬಿಟ್ಬಿಟ್ಟು ನೀವು ಅಲ್ಲಿ ಹೋಗಿ ಕೂರ್ತೀರಾ, ಇಲ್ಲಿ ಹೋಗಿ ಕೂರ್ತೀರಾ, ಅಲ್ಲಿ ಜಾಗ ಕೊಟ್ರೆ ಕೂರ್ತೀರಾ, ನೀನು ಬಂದು ಮಾತಾಡೋ. ಈ ಜಾಗ ಬಿಟ್ಟು ಎಲ್ಲೂ ಹೋಗ್ಲಿಕ್ಕಾಗಲ್ಲ. ನನ್ನ ಅಪ್ಪ ಅಮ್ಮ ಇಲ್ಲೇ ಇರುವುದು, ಇಲ್ಲೇ ಮನೆ ಕಟ್ಟಿ ನೀನೇ ಕೊಡ್ಬೇಕು, ನಾವು ಕಟ್ಟುವುದಿಲ್ಲ, ನೀನು ಕಟ್ಟಿಸಿ ಕೊಡ್ಬೇಕು. ನನ್ನ ಅಪ್ಪ ಅಮ್ಮ ಸತ್ತು ಹೋದ್ರು ಅಂದ್ರೆ ನಿನ್ನನ್ನು ನಾನು ಸಾಯಿಸ್ತಾನೆ, ಅದಂತೂ ನಿಘಂಟು. ನಾವು ಕಾನೂನು ಪ್ರಕಾರವಾಗಿ ನೋಡುವ, ಅದನ್ನೆಲ್ಲ ಅದು ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡ್ತೀವಿ, ಚೌಕಟ್ಟಲ್ಲಿ ಕೆಲಸ ಮಾಡುವ, ಯಾವುದ್ರ ಕಾನೂನು ಚೌಕಟ್ಟಲ್ಲಿ. ಯಾಕಂದ್ರೆ ಅಷ್ಟು ಸಿಟ್ಟು ಬರ್ತದೆ ನಿಮಗೆ ಕೂಡ. ಈಗ ನೋಡ್ತಾ ಇರೋರಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಸಂಬಂಧಿಕರಿಗೆ ಈ ಥರ ಪರಿಸ್ಥಿತಿ ಬಂದಾಗ ನಿಮಗೆ ಕೂಡ ಸಿಟ್ಟು ಬರ್ತದೆ. ಸಿಟ್ಟಲ್ಲಿ ಹೇಳ್ತಾರೆ, ಈ ಥರ ಈ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಲ್ಲ ಇವತ್ತು ನಮ್ಮ ದುಡ್ಡಲ್ಲಿ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಇವರು ನಮ್ಮ ದುಡ್ಡನ್ನು ತಿಂದು ನಮಗೆ ದ್ರೋಹ ಮಾಡ್ತಾರೆ. ಸರ್ಕಾರದಿಂದ ಬಡಪಾಯಿಗಳಿಗೆ ಮನೆ ಮಾಡಿ ಕೊಡ್ಬೇಕಂತ ಸರ್ಕಾರನೇ ಹೇಳ್ಕೊಂಡಿದೆ. ನಮ್ಮ ಮೇಲೆ ದಬ್ಬಳಿಕೆ ಮಾಡುದು ಮೋದಿ ಸರ್ಕಾರ ಹೇಳಿದೆ, ರಾಜ್ಯ ಸರ್ಕಾರ ಹೇಳಿದೆ, ಬಡವರಿಗೆ ಜಾಗ ಇದ್ದಲ್ಲಿ ಕಟ್ಕೊಂಡ್ರೆ, ಸರ್ಕಾರಿ ಜಾಗದಲ್ಲಿ ಮಾಡಿಕೊಂಡ್ರೆ ಅವ್ರಿಗೆ ಅಕ್ರಮ ಸಕ್ರಮ ಮಾಡಿಕೊಡಿ, ಇಲ್ಲ 9(4) ಮಾಡಿಕೊಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಇವರು ದಬ್ಬಾಳಿಕೆ ಮಾಡಿಕೊಂಡು ನಾವು ಇವರಿಂದ 1 ರೂಪಾಯಿ ಕೇಳಿಲ್ಲ, ಇಲ್ಲ ಮನೆ ಕಟ್ಟಿಕೊಡಿ ಅಂತ ಕೇಳಿಲ್ಲ, ಇಲ್ಲ ನಿಮ್ಮ ಯಾವುದಾದ್ರು ಸವಲತ್ತು ಇರೋದಂತ ಕೊಡಿಲ್ಲ. ನಾವು ಲಕ್ಷಾಂತರ ಜನರ ಎಂಜಲ್ ತೊಳೆದ ದುಡ್ಡನ್ನು ಕೂಡಿಟ್ಟು ತಂದು ಹಾಕಿದ ದುಡ್ಡಿದು. ಆ ದುಡ್ಡಲ್ಲಿ ಕಟ್ಟಿರೋ ಮನೆ. ಇವರಲ್ಲಿ ತಹಸೀಲಲ್ಲಿ ಕೇಳಿಲ್ಲ, ಪಂಚಾಯತಿಯಲ್ಲಿ ಕೇಳಿಲ್ಲ, ಮತ್ತೊಬ್ಬರೇ ಕೇಳಿಲ್ಲ, ಮೆಂಬರ್ತ ಕೇಳಿಲ್ಲ. ಈ ಕೂಡಿಟ್ಟು ದುಡ್ಡು ಅಂದರೆ ಲಕ್ಷಾಂತರ ಜನ ಮಡೆ, ಅಂದರೆ ತುಳುವಲ್ಲಿ ಮಡೆ ಅಂತ ಹೇಳಿದೆ, ಕನ್ನಡದಲ್ಲಿ ಎಂಜಿಲು ಅಂತ ಹೇಳಿದೆ. ಈ ಎಂಜಿಲು ಗ್ಲಾಸ್ ತೊಳೆದ ದುಡ್ಡದು, ಯಾರು ತಲೆ ಹಿಡ್ದಿದ್ದಲ್ಲ, ಆ ದುಡ್ಡಲ್ಲಿ ತಂದು ಈ ಮನೆ ಕಟ್ಟಿರೋದು. ಅದು ಪುಣ್ಯಾತ್ಮ ಯಾರೋ ಅವನು ಅನುಭವಿಸಿದ್ದ ಅಂಥ ಜಾಗನ ನೀವು ಎಲ್ಲ ಅಲ್ಲಿ ಸಾಯಬೇಡಿ, ನೀವು ಒಂದು ಮನೆ ಕಟ್ಕೊಳ್ಳಿ ಅಂತ ಅವನು ಬಿಟ್ಟುಕೊಟ್ಟಿದ್ದು. ಇವನು ಯಾವನೋ ಅಶೋಕ ಆಚಾರ್ಯ ಹಾಕಿಬಿಟ್ಟನಂತೆ, ನಾನು ಮಾಡಿಬಿಟ್ಟಂತೆ, ನಾನು ಕೋರ್ಟ್ ಆರ್ಡರ್ ಪಾಲಿಸಿ. ಎಂಥ ಕೋರ್ಟ್ ಆರ್ಡರ್ ಪಾಲಿಸಿದ್ಯಾ? ನೀನು ಓದಿದ್ಯಾ? ನೀನು ತಹಸೀಲ್ದಾರ, ನೀನು ಓದಿದ್ಯಾ? ಸರ್, ಇನ್ನು ನೆಕ್ಸ್ಟ್ ಮುಂದಿನ ನಡೆ ಏನು ಸರ್? ಅದೇ 20ನೇ ತಾರೀಕು ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀವಿ. ನಮಗೆ ಅಲ್ಲಿ ಕೆಲಸ ಇದೆ, ಬಿಸಿ ಇದೆ, ಅಲ್ಲಿ ಬಿಸಿ, ಇದನ್ನು ಬದಿಗೆ ಇಟ್ಟು ಸರ್ 10 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೆ. ಹೌದು, ಪ್ರತಿಯೊಬ್ಬರು ಬನ್ನಿ. ಹೌದು, ಒಂದು ಬಡವರಿಗೆ, ಒಂದು ವೃದ್ಧ ದಂಪತಿಗಳಿಗೆ ಒಂದು ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಮಾಡೋಣ. ಎಲ್ಲರೂ ಒಟ್ಟು ಸೇರಿ. ಅವರಿಗೆ ಮಾನವೀಯತೆ ಇಲ್ಲ, ಹೋರಾಟಕ್ಕೆ ಬಂದಾದರೂ ಮಾನವೀಯತೆಯನ್ನು ತೋರಿಸಿ ಅಲ್ವಾ? ಮತ್ತೆ ಊರ ಪರ ಊರ ಎಲ್ಲ ಜನರಿಗೂ ಕೈ ಮುಗಿದು, ನಿಮ್ಮ ಪಾದ ಅಂತ ಮುಗಿದು ಕೈ ಮುಗಿದು ಕೇಳ್ಕೊಳ್ತೇನೆ, ಸಹಕಾರ ಮಾಡಿ ನನ್ನ ಅಪ್ಪ ಅಮ್ಮನಿಗೆ ಒಂದು ಮನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಎಲ್ಲರಿಗೂ ಬೇಡಿ ಕೈ ಮುಗಿತೇನೆ ನಾನು. ಅವ್ರು ಕೂಡ ಏನು ಹೇಳ್ತೀರಾ? ಎಲ್ಲರಿಗೂ ಇಷ್ಟೇ ಹೇಳೋ ಸ್ವಾಮಿ, ನಮ್ಮಂಥ ಕಷ್ಟ ನಾಳೆ ನಿಮಗೂ ಬರ್ಬೋದು. ನಮಗೆ ಯಾರು ರಾಜಕಾರಣಿಗಳು ಹೆಲ್ಪ್ ಆಗಲಿ, ನೀವೆಲ್ಲ ಬರೋ ಒಗ್ಗೂಟದಿಂದ ನಮ್ಮ ಅಪ್ಪನಿಗೆ ನ್ಯಾಯ ಸಿರಂಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ವಿನಂತಿಯಾಗಿ ನಾನು ಕೇಳ್ಕೊಳ್ತೇನೆ. ಅಷ್ಟೇ ಸರ್. ಓಕೆ, ನೈಟ್ ಇಲ್ಲೇ ಇದ್ದೀವಿ ನೋಡಿ. ಹಾಂ, ಎಲ್ಲೋ ಹೋಗಲ್ಲ, ಹೇಳಿಕೆ ಆಗಲ್ವಲ್ಲ, ಹೊಡೆದಾಕಿ ಹೋಗ್ಲಿಕ್ಕೆ ಆಗ್ಬೋದು ಯಾರೆಲ್ಲ ಬಂದು. ಅಂಥ ದೊಡ್ಡ ಉಗ್ರಾಮಿಗಳು ಇರೋದು ಇಂಥ ಈ ಒಂದು ಪ್ರದೇಶದಲ್ಲಿ. ಏನು ಅಲ್ಲಿ ಅತ್ಯಾಚಾರಿಗಳು, ಅವರ ಅಣ್ಣ ತಮ್ಮಂದಿರು ಇದ್ದಾರೆ ಇಲ್ಲಿ. ನಾಳೆ ಕೊಡ್ತೀವಿ, ಇನ್ನೊಂದು ಸ್ಟೋರಿ ಕೊಡ್ತೀವಿ ಅವ್ರದ್ದು. ಒಂದೊಂದೇ ಬರ್ತಾ ಇದೆ. ಧೈರ್ಯ ಬಂತು ಪಾಪ. ಆ ಮನೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಕೊಲೆ ಆಗಿದೆ, ಸ್ಪೆಷಲ್ ತನಿಖೆ ಆಗಬೇಕಾಗ್ತಿದೆಲ್ಲ. ಅಲ್ಲಿದೆಯಲ್ಲ ಇನ್ನೊಂದು ಅತ್ಯಾಚಾರಿಯಲ್ಲಿ ಅವನ ಅಪ್ಪ ಇಲ್ಲಿರುವಂಥದ್ದು. ಪ್ರತಿಯೊಂದನ್ನು ಹೊರಗೆ ಹಾಕ್ತೀವಿ. ಇನ್ನು ಇಷ್ಟು ದಿನ ಎಲ್ಲರಿಗೂ ಭಯ ಇತ್ತು ಮಾತಾಡಲಿಕ್ಕೆ, ಅದೆಲ್ಲ ಕಾಲ ಹೋಯ್ತು. ಇವಾಗ ಭಯ ಎಲ್ಲ ಕಡೆ ಹೋದರೂ ಹಿಂದೂ ಹೆಣ್ಣು ಮಕ್ಕಳೇ ಬೇಕು ಎಲ್ಲರಿಗೂ. ಪ್ರತಿಯೊಂದು ಕಡೆ ಬೇಕಾಗಿರೋ ಹಿಂದೂ ಹೆಣ್ಣು ಮಕ್ಕಳು. ಅಲ್ಲಿ ಮಾತಾಡಲಿಕ್ಕಿಲ್ವಲ್ಲ. ಅವರೆಲ್ಲ ಹಿಂದೂ ಸಂಘಟನೆ ಎಲ್ಲ ಇರೋದು
ಮತದಾನ ಸಂದರ್ಭದಲ್ಲಿ ಮಾತ್ರ, ಅಧಿಕಾರಕ್ಕೆ ಮಾತ್ರ. ಏನಾಗಿದೆ ಅಂತ ಕೇಳಲಿಕ್ಕೆ ಯಾರಿಲ್ಲ. ಹಿಂದೂ ಸಂಘಟನೆ ಬರೀ ಭಜನೆ ಮಾಡಲಿಕ್ಕೆ ಮಾತ್ರ ಆಯಿತು. ಕೇಳ್ಬೋದಿತ್ತಲ್ಲ, ಈ ಭಜನೆ ಏನಕ್ಕೆ ಇವರ ಎಲ್ಲಿ ಬಿದ್ದಿದ್ದಾರ ದಾರಿ ಬದಿಯಲ್ಲಿ? ಯಾಕೆ ಬಂದು ಕೇಳ್ತಾ ಇಲ್ಲ? ಎಷ್ಟು ಜನ ಬಂದು ಕೇಳಿದ್ರು? ಎಷ್ಟು ಸಂಘಟನೆಯವರು ಬಂದರು? ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಇಂಥದಕ್ಕೆ ಹೆಲ್ಪ್ ಮಾಡಿ. ನಮ್ಮ ಹಿಂದೂ ಸಮುದಾಯ ಯಾವಾಗ ಎದ್ದು ನಿಲ್ಲೋದು? ಸುಮ್ಮನೆ ಅಲ್ಲಲ್ಲೇ ಹೋಗಿ ಅವ್ರು ಹಂಗೆ ಇವರು ಹಿಂಗೆ ಅವರೊಟ್ಟಿಗೆ ಓಡೋದ್ರು ಇವರೊಟ್ಟಿಗೆ, ಅದೆಲ್ಲ ಬೇಕಾಗಿರೋದು. ಅದು ನಿಲ್ಲಿಸ್ಬೇಕಾದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡಿ, ಆವಾಗ ಎಲ್ಲ ಸರಿ ಆಗ್ತದೆ ಸಮಾಜದಲ್ಲಿ. ಮತ್ತು ಮೈಕೆ ಮುಂದೆ ಯಾವುದು ಹಿಂದೂ ಸಂಘಟನೆ ಒಳಗಡೆ ಇರುವಾಗ ಅದನ್ನು ಮೈಕೆ ಮುಂದೆ ಹೇಳಿ ದೊಡ್ಡ ಹೈಲೈಟ್ ಮಾಡೋದಲ್ಲ. ಅದನ್ನೆಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಮುಗಿಸೋ ಕೆಲಸ ಮಾಡಿ, ಇದರ ವಿರುದ್ಧ ಹೋರಾಟ ಮಾಡಿ. ಈ ಪ್ರಕರಣ ತಗೊಳ್ಳಿ, ಇನ್ನೊಂದು ಕೊಡ್ತಾ ಇದ್ದೀವಿ. ಇದೆಲ್ಲ ಗೊತ್ತಾಗುತ್ತೆ, ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳನ್ನ ಸಾಯಿಸ್ತಾರೆ, ಎಷ್ಟು ಜನನ್ನು ಕೊಲೆ ಮಾಡಿ ಎಲ್ಲ ಗೊತ್ತಾಗುತ್ತೆ. ನಿಷ್ಠಾವಂತ ಅಧಿಕಾರಿ ಇದ್ದರೆ ಬನ್ನಿ, ಕೊಡ್ತೀವಿ ನಾವು. ಇದರ ವಿರುದ್ಧ ಯಾರು ಮಾತಾಡಲ್ಲ. ಮಾತಾಡಿ ಸ್ವಾಮಿ, ನೀವು ಪ್ರತಿಯೊಬ್ಬರು ಎದ್ದೇಳಿ. ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಿ, ಆ ರೀತಿಯ ರಕ್ಷಣೆ ಮಾಡಿ. ಅಷ್ಟು ಮಾತ್ರ ನಾವು ಎಲ್ಲರಿಗೂ ಹೇಳ್ಬೋದು. ಅನ್ಯಾಯ ಆದರೆ ಅವರಿಗೆ ಒಂದು ಸಹಕಾರ ಕೊಡಬೇಕು, ನಾವು ಇದ್ದೀವಿ ಅಂತೇಳಿ. ಪಾಪ ಯಾರೋ ಬಂದಿದ್ದಾರಪ್ಪ ಮೊನ್ನೆ ಇಟ್ಟಿಗೆ ಒಂದು 200 ಇಟ್ಟಿಗೆ ಕೊಡ್ತೀವಿ ಅಂತೇಳಿ. ಇಲ್ಲಿ ನಮ್ಮ ಸಹಪಾಠಿಯವರೆಲ್ಲ ಬಂದರು, ಮನೆ ಕಟ್ಟಿಕೊಡೋಣ, ಮನೆ ಕಟ್ತೀವಿ ಅಂತೇಳಿ. ಅವರು ಅಲ್ಲಿಗೂ ಬರ್ತಾರೆ, ಕೋರ್ಟ್ ಆದೇಶ ಇದೆ ಅಂತ. ಅದಕ್ಕೆ ಅವತ್ತು ಮಾತಾಡಲಿಲ್ಲ, ಅವತ್ತು ನೈಟೇ ಕಟ್ತಾ ಇದ್ದೀವಿ ನಾವು. ಇವಾಗ ಗೊತ್ತಾಯ್ತಲ್ಲ ಕೋರ್ಟಿಂದ ಏನು ಆದೇಶ ಆಗಿಲ್ಲ ಅಂತ. ಡಿ ಸಿ ಅವರೇ ನೋಡಿ, ನಿಮ್ಮ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಿದ್ದಾರೆ. ಅಲ್ಲಿ ಕಚೇರಿಯಲ್ಲಿ ಕೂತು ಆ ಪೇಪರ್ ಸರಿಯಾಗಿ ಓದಿ ನೋಡಿ, ಯಾವ ರೀತಿಯಲ್ಲಿ ಪಾಯಿಂಟ್ ಹಾಕ್ಯಾರ ಅಂತ. ತಾವು ಆದೇಶ ಮಾಡಿ, ಏನು ಆದೇಶ ನಿಮಗೆ ಬಂದ ನಂತರ ನೀವು ಆದೇಶ ಮಾಡಿದ ರೀತಿಯಲ್ಲಿ ಹಾಕಿದ್ದಾರೆ. ನಿಮ್ಮ ಕಚೇರಿಯವರನ್ನು ಸ್ವಲ್ಪ ಜಾಗ್ರತೆ ವಹಿಸಿ. ಎಂಜಿನ ಕಾಸು ನಿಮ್ಮನ್ನು ಕಲೆಗೆ ಕೊಡ್ತಾರೆ, ಅದೇ ಮಾಡಿರೋದು. ಇವಾಗ ನಿಮಗೆ ಸಾವಿರಾರು ಫೈಲ್ ಇರುತ್ತೆ ಒಂದಿನ, ಎಲ್ಲರಿಗೂ ನೋಡಿ ಎಲ್ಲವನ್ನು ಓದಿ ಸೈನ್ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಪಿ ಅವರು ಇರ್ತಾರಲ್ಲ, ಅವರೆಲ್ಲ ಮಾಡಿರೋ ಕೆಲಸ ಇದು. ಎಚ್ಚರಿಕೆಯಿಂದ ವಹಿಸಿ ಸೈನ್ ಮಾಡುವಾಗ. ಅದು ಮಾತ್ರ ನಾವು ಹೇಳ್ಬೋದು, ಅಧಿಕಾರಿ ಎಚ್ಚರ ವಹಿಸಿ. ಒಟ್ಟಿಗಿರುವವರು ಸರಿ ಇಲ್ಲ, ಅವರ ಲಾಭಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ಬೋದು. ಅದು ಓದಿ ನೋಡಿ ಹೆಂಗೆ ಪಾಯಿಂಟ್ ಇದೆ ಅಂತ. ನೀವು ಆದೇಶ ಮಾಡಿದಂಗೆ ಅಲ್ಲ, ನಿಮಗೆ ಆದೇಶ ಬಂದ ನಂತರ ನೀವು ಮಾಡಿದಂಗೆ ಇದೆ ಅದರಲ್ಲಿ. ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಈ ಅಧಿಕಾರಿಯವ್ರಿಗೆ ಹೇಳ್ತೀನಿ, ಸೀನಿಯರ್ ಅಧಿಕಾರಿಯವರಿಗೂ. ಇವಾಗ ಏನೇ ಇದ್ದರೂ ನೀವೆಲ್ಲ ಕೋರ್ಟ್ ಮೆಟ್ಲು ಹತ್ತಲೇಬೇಕಾಗತ್ತೆ. ಇನ್ನೀವು ಅದು ಯಾರಿಗೆ ಮುಟ್ಲಿಕ್ಕೆ ಆಗಲ್ಲ, ಕೋರ್ಟಲ್ಲಿದೆ ಅದು. ಮುಂದಕ್ಕೆ ನೋಡೋಣ. ನಮ್ಮ ಸೌಜನ್ಯ ಹೋರಾಟಗಾರರಿದ್ದಾರೆ, ಅವರೇ ಮಾಡಿಸ್ಕೊಡ್ತಾರೆ. ಯಾರು? ಈ ವೈಟಾಗಿ ಒಬ್ಬರು ಕಾಣಿಸ್ತಾ ಇದ್ದ, ಯಾರಂದು ಗೊತ್ತಿಲ್ಲಪ್ಪ. ವಿ ಅಲ್ಲ ಇವರು, ಗೊತ್ತಿಲ್ಲ. ಕೆ ಬಿದು ಅಲ್ಲದು. ಹೌದು, ಹೌದು, ಕಾರ್ಯದರ್ಶಿಯವರು ಆಗಿರ್ಬೋದು. ಈಗ ಇದ್ದರದು ಕರೆಕ್ಟ್, ಅದು ಅವರೇ ಬಂದಿರೋದು ಅದು. ಸರಿ, ಒಳ್ಳೆ ವಿಷಯ. ಎಲ್ಲರಿಗೂ ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಈ ಬೀದಿ ತಂದು ಹಾಕಿ ನೀವು ಮನೆಯಲ್ಲಿ ಆರಾಮ ನಿದ್ದೆ ಮಾಡ್ತಾ ಇದ್ದೀರಲ್ಲ, ಚೆನ್ನಾಗಿರಲಿ. ಮತ್ತು ಇವತ್ತು ಕೆಲವೊಂದು ಕಚೇರಿ ಹೋಗುವಾಗ ಅಧಿಕಾರಿಯವರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ, ಫೀಲ್ಡಿ ಅಂತ. ಇನ್ನು ಕಚೇರಿ ಕಡಬಲ್ಲಿ ನಾನು ಎಷ್ಟು ಬೇಗ ಇನ್ನೂ ಇಲ್ಲಿಂದ ಹೋಗಲ್ಲ, ಇಲ್ಲಿ ಇರ್ತೀನಿ ನಾನು. ಪ್ರತಿಯೊಂದು ಕಚೇರಿ ನುಗ್ತಾ ಇರ್ತೀನಿ, ನೋಡೋಣ. ಅದು ಅಲ್ಲದೆ ಪ್ರತಿಯೊಂದು ಕಚೇರಿಯಲ್ಲೂ ಕ್ಯಾಮ್ರಾ ಹಾಕುವ ವ್ಯವಸ್ಥೆ ಮಾಡಲೇಬೇಕು. ಯಾವ ಅಧಿಕಾರಿ ಎಲ್ಲೆಲ್ಲ ಫೀಲ್ಡಿಗೆ ಹೋಗ್ತಾ ಇದ್ದಾರೆ ಅಂತ. ಕೆಲವರು ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡೇ ತಾದ ಕಾಣಿಸುತ್ತೆ. ಇವತ್ತು ನನಗೊಂದು ಇಷ್ಟು ಮಾಹಿತಿ ಬಂತು. ಕೆಲವೊಂದು ಗುತ್ತೇದಾರರೆಲ್ಲ ಹೋಗಿ ಬಿಲ್ಲಿಗೆ ಕಾಯ್ತಾ ಇರೋದು, ಅಧಿಕಾರಿ ಮಾತ್ರ ಕಚೇರಿಯಲ್ಲಿ ಇಲ್ಲ. ಎಚ್ಚೆತ್ತುಕೊಳ್ಳಿ. ನಾವು ಒಂದು ವಾರ್ನಿಂಗ್ ಕೊಡ್ತೀವಿ, ಮತ್ತು ನಾವು ಕಾನೂನು ಪ್ರಕಾರ ಪೇಪರ್ ಪೆನ್ನಲ್ಲಿ ಕೆಲಸ ಮಾಡ್ತೀವಿ. ನಾವು ಪೇಪರ್ ಪೆನ್ ಮುಟ್ಟಿದೆ ಅದು ಎಂಡ್ ಮಾಡಿ ನಾನು ನಿಲ್ಲೋದು. ನನಗೆ ಕುಟುಂಬ ಅದು ಇದು ಯಾವುದಿಲ್ಲ. ಯಾರು ತಪ್ಪು ಮಾಡಿ ತಪ್ಪಂತಲೇ ಹೇಳ್ತೀನಿ ನಾನು. ಮತ್ತು ಹಿಂದಿನ ತನಕ ನಾನು ದುಡಿದು ಯಾರಿಂದಲೂ ₹1 ಟೀ ಕುಡಿಯೋದಾಗಲಿ ₹1 ಈಸ್ಕೊಂಡು ನಾನು ಕೆಲಸ ಮಾಡಿಲ್ಲ. ಒಂದು ಆತ್ಮಧೈರ್ಯ ನನಗಿದೆ. ಮತ್ತು ಕೇಳ್ತಾ ಇರ್ತಾರಲ್ಲ ಅವ್ರು ಏನು ಮಾಡಿದ ಅಂತ, ಬಂದರೆ ಹೇಳ್ಕೊಡ್ತೀನಿ ಏನೆಲ್ಲ ಮಾಡಿದಾರೆ ಅಂತ. ಕೋರ್ಟಲ್ಲಿರುವ ವಿಷಯವನ್ನು ನನಗೆ ಕೇಳಬೇಡಿ. ಕೋರ್ಟಿಗೆ ಹೋಗಿರ್ಬೋದು, 100% ಹೋಗಿರುತ್ತೆ ಅದು ಅಲ್ಲೇ ಆಗುತ್ತೆ ಅದು. ಮತ್ತು ಅದರ ಹಿಂದೆ ಹೋಗೋ ಕೆಲಸ ಆಗಲ್ಲ ನಮಗೆ. ಕೆಲವೊಂದು ಸರ್ಕಾರಿ ಕೆಲಸ ಆದರೆ ಮಾಡ್ತೀವಿ ನಾವು. ಇವಾಗ ಧರ್ಮಸ್ಥಳವರು ಮಾಡಿದಾರಲ್ಲ ಕಡಬದಲ್ಲಿ, ಕೆರೆಯನ್ನು ಅಭಿವೃದ್ಧಿ ಮಾಡಿರೋದು. ಕೆರೆ ಮಾಡಿರೋದು ಯಾರು ಸ್ವಾಮಿ? ಅದು ಕೆರೆ ಅಂತ ದಾಖಲೆ ಮಾಡೋದು ಯಾರು? ಕೇಳಿ ನೋಡಿ ಪಿ ಡಿ ಒಗೆ. ಆ ವೆಲ್ಫೇರ್ ಇದ್ರಲ್ಲ ಕುಟ್ರಪಾಡಿಯಲ್ಲಿ, ನಾನು ಯಾವುದೋ ಒಂದು ವಿಷಯಕ್ಕೆ ಹೋಗುವಾಗ ಅವರು ನೋಡೋ 3 ವರ್ಷದಿಂದ ಏನು ಆಗ್ತಾಯಿಲ್ಲ ಸರ್ ಅಂತ ಕೊಟ್ಟರು. ಅದನ್ನೇ RTIಲಿ ಹಾಕಿ ನಂಬರ್ ಹಾಕಿ ಕೇಳಿದೆ, ತನಿಖೆ ವರದಿ ಕೊಡಿ ಅಂತ.
15 ದಿನಕ್ಕೆ ಸರ್ಕಾರಿ ಭೂಮಿ ಅಂತ ಈ ಅಲ್ಲಿ ಏನೋ ದೇಶ ಲೂಟಿಗವ್ರ ರಾಜಕೀಯವ್ರು ಮಾಡಿಟ್ಟು ಕೆರೆಯನ್ನು ಸರ್ಕಾರಿ ಭೂಮಿ ಅಂತ ಅಲ್ಲಿಂದಲೂ ಒಂದು 2 ಜನ 3 ಜನರಿಗೆ ಆ ಭೂಮಿಯನ್ನು ಕೊಟ್ಟಿದ್ರು. ಪಾಪ ಹೋಗಲಿ, ಎಲ್ಲ ಮನೆ ಕಟ್ಟಿ ಕೂತಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನು ಮಾಡಿರೋದೇ ನಾವು, ಒಂದಲ್ಲ ಎರಡಲ್ಲ. ಶಿರಾಡಿ ಹೋಗಿ, ಶಿರಾಡಿ ರಾಷ್ಟ್ರೀಯ ಹೆದ್ದಾರಿ ಕುಸಿದು ಬಿದ್ದುವಾಗ ಕಳಪ ಕಾಮಗಾರಿ ಆಗುವಾಗ ಹೇಳಿದೆ ಕಳಪ ಕಾಮಗಾರಿಕೆ ಅಂತ. ಅಷ್ಟೊಂದು ನಮಗೆ ಬೈಲಿಗೆ ಇಷ್ಟ ಪ್ರಾರಂಭ ಮಾಡಿದ್ರು. ಕುಸಿ ಬಿದ್ದ ನಂತರ ಯಾವ ಥರ ಬಿದ್ದರು ಅಂತ ನಾನು ಹೇಳಿದ್ದೀನಿ. ಆನಂತರ ಹೇಳಿದೆ ಕೆಳಗಿಂದ ಕಟ್ಕೊಂಡು ಮೇಲೆವರೆಗೆ ಬರಬೇಕಂತ. ಇವಾಗ 32 ಕೋಟಿ ಕೆಲಸ ಆಗ್ತಾಯಿದೆ. ಏನು ನಾನು ಅಲ್ಲಿ ಬಂದು ಡಂಗರು ಸರ್ ಹೇಳ್ಬೇಕಾ? ಡಂಗರು ಸರ್ ಹೇಳ್ಬೇಕಾ ನಾನು ಅಲ್ಲಿ ಬಂದು ನಾವು ಮಾಡಿರೋದು ನಾವು ಮಾಡಿದ್ದಕ್ಕೆ ಆಗಿರೋದಂತ? ಈ ಡಂಗರು ಸಾರೋ ಕೆಲಸ ನಂದಲ್ಲ. ಎಷ್ಟು ಬೇಕು ನಿಮಗೆ ಕೇಳುವವರಿಗೆ? ಕೆಲವೊಂದು ಪ್ರಭಾವಿ ಕೇಳ್ತಾ ಇರ್ತಾರೆ ಏನು ಮಾಡೋದ ಅಂತ. ಇವು ಓಡಾಡ್ತಾ ಇದ್ದಾರೆ ಈ ಚರಂಪಾಡಿ ರಸ್ತೆ ಭಿಕ್ಷಾಟನೆ ಮಾಡಿ ಭಿಕ್ಷೆ ಬೇಡಿರೋದು. ಭಿಕ್ಷೆ ಬೇಡಿ 1.25 ಕೋಟಿ ಪುತ್ತೂರು ಪ್ರಮೋದ್ ಅವರು ಪಾಸ್ ಮಾಡಿಸ್ತಂತ ಕೆಲಸ ಮಾಡಿಸಿರೋದು. ಯಾವುದು ಬೇಕೋ? ಅಧಿಕಾರಿ ಜೈಲಿಗೆ ಕಳಿಸಿರ್ಬೇಕಾ? 15 ದಿನ ಜೈಲಲ್ಲಿ ಇದ್ದು ಬೇಕಾ? ಸಸ್ಪೆಂಡ್ ಆಗಿರೋ ಪೊಲೀಸರದ್ದು ಬೇಕಾ? ಒಂದು ಟ್ಯಾನಿಂದ ಓಡಿಸಿರೋ ಪೊಲೀಸರದ್ದು ಬೇಕಾ? ಯಾವುದು ಬೇಕ್ರಿ ನಿಮಗೆಲ್ಲ? ಕೇಳೋರ ಹತ್ರ ನಾನು 1 ರೂಪಾಯಿ ಇಸ್ಕೊಳ್ಳೋಣ. ಆದರೆ ನನ್ನ ಮಾನವೀಯತೆಯಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಈ ಥರ ಸುಳ್ಳು ಆರೋಪವನ್ನು ಹೇಳ್ತಾ ಇದ್ದಾರಲ್ಲ, ಇಲ್ಲೋ ಬಂದು ಹೇಳಿದಾರಂತೆ, ಯಾರೋ ಬಂದು ಕೇಳಿದಾರಂತೆ, ಅವನಿಂದ ಏನು ಆಗಲ್ಲ, ನಂದು ಆಗದ ಆತಂತ ಕೆಲಸ ಮಾಡ್ತಾ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಏನು ಆತ ಅದು ಮಾಡ್ತೀವಿ ಅಷ್ಟೇ. ಇದು ಮಾಡಿ ಕೊಡ್ತೀವಿ ಅಂತ ನಾನು ಹೇಳಿಲ್ಲ. ಈ ಭ್ರಷ್ಟರ ತುಂಬ ಕಷ್ಟ ಇದೆ ಮಾಡಲಿಕ್ಕೆ. ಭ್ರಷ್ಟ ಇಲಾಖೆಯಲ್ಲಿ ದುಡ್ಡಿದವನೊಟ್ಟಿಗೆ ಎಲ್ಲರೂ ಇರೋದು. ಕಾನೂನನ್ನು ಆ ಕಡೆ ಹೇಳ್ಕೊಂಡು ಹೋಗ್ತಾ ಇರ್ತೆ, ದುಡ್ಡು ಇರೋ ಕಡೆ. ಆವಾಗ ನಾನು ನನ್ನ ಕೈಯಲ್ಲೆಲ್ಲ ನಾನು ಇಟ್ಕೊಂಡಿಲ್ಲ, ಮಾಡಿಕೊಡ್ತೀವಿ. ಆದರೂ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ. ಮತ್ತು ಈ ಥರ ಇಲ್ಲಿ ಬಂದು ಹೇಳೋದು ಅವರಿಂದ ಆಗಲ್ಲ, ಕಾದ್ರಿಗೆ ಹೋಗಿ ಅವ್ರಿಗೆ ಮಾತಾಡಿ ಅಂತ, ಕಾದ್ರಿಗೆ ಹೋಗಿ ಮಾತಾಡಿ ಅಂತ ನಾವು ಯೋಗ್ಯತೆ ನಂಬರ್ ಅವನ ಹತ್ರ ಇಲ್ಲ. ಈ ಥರ ಹೇಳಿಕೆಯನ್ನು ಯಾರು ಹೇಳ್ಕೊಂಡು ನನ್ನ ಹತ್ರ ಬರಬೇಡಿ. ನನ್ನ ಮನಸ್ಸಿಗೆ ಗೊತ್ತಾದರೆ ಸಾಕು, ನಾನು ಏನು ಮಾಡ್ತಾಯಿದ್ದೀನಿ ಅಂತ ನನ್ನ ಮನಸ್ಸಿಗೆ ನನಗೂ ನೆಮ್ಮದಿ ಸಾಕು. ಮಾಡಿದ್ದೀನಿ ಅಂತ ಕೇಳುವವರಿಗೆ ಅದು ಉತ್ತರ ಹಿಡ್ಕೊಂಡು ಬನ್ನಿ. ಯಾವ ಪ್ರಶ್ನೆ ಕೇಳಬೇಕಂತ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಗೋಳಿತಟ್ಟಲ್ಲಿ ಒಂದು ಮನೆ ವೈರಿಂಗ್ ಸಿಡ್ಲೊಡೆದು ಬರಣಾಗಿ ಹೋಗೋ ಯಾರಿದ್ದರು ಸ್ವಾಮಿಯಲ್ಲಿ? ಕಡಬದಲ್ಲಿ ನಮ್ಮ ಅವ್ರ ಪಾಪ ಮರಿಯಾ ಎಲೆಕ್ಟ್ರಿಕಲು ಅವರ ಐಟಮ್ ಕೊಟ್ಟಿರೋದು, ಬೆತ್ತಲೆ ಸ್ಕೂಲ್ ಅವರ ಕೆಲಸ ಮಾಡಿಸ್ಕೊಟ್ಟಿರೋದು. ನಿಮ್ಮ ಯೋಗ್ಯತೆ ಮಾಡಲಿಕ್ಕೆ ಆಗಿಲ್ವಲ್ಲ ಇದೆಲ್ಲ? ಆಯ್ತಾ ಮಾಡಲಿಕ್ಕೆ ಆಯ್ತಾ ನಿಮ್ಮ ಯೋಗ್ಯತೆಗೆ? ಏನು ಗೋಳಿತಟ್ಟು ರಸ್ತೆ ಒಂದು ಕಾಂಕ್ರೀಟಿಗೆ ಮಾಡ್ತಾಯಿದ್ರು. ಆವಾಗ ಕಳಪ ಅಮೇರಿಕೆಯಿಂದ ಬಂದು ಮಾಡಿದ, ಹೌದು ಕಳಪ ಅಂತ ಗೊತ್ತಾಯಿತು. ಮಾಡ್ತಾ ಇರುವಾಗ ಬಟ್ಟೆ ಬಾಟ್ಲು ಮರದ ಪೀಸ್ ಎಲ್ಲ ಸಿಗ್ತಾಯಿತ್ತು. ಅವರೇ ಆನಂತರ ಹೇಳಿದ್ರು ನಾನು ಮಾಡ್ತೀನಿ, ಕ್ಲೀನಾಗಿ ಮಾಡ್ತೀನಿ. 25 ವರ್ಷ ಆದರೂ ಏನೂ ಆಗಲ್ಲ ಅಂತ ಕೊಟ್ಟುಬಿಟ್ರೆ ಇನ್ನೇನು ಮಾಡಬೇಕು ನಾನು ಹೇಳಿ? ಇದೇ ಥರ 1-2 ಮಾಡಿರೋದು ನಾನು, ಗೊತ್ತಾಯ್ತಲ್ಲ. ಡಂಗರು ಸಾಲ ಹೇಳೋ ಕೆಲಸ ಅಲ್ಲ. ನಾನು ಈ ಚರಂಪಾಡಿಯವರ ಪೇಶೆಂಟ್ ನಾನು ಸ್ವಚ್ಛತೆ ಮಾಡಿದ್ದೀನಿ. ಏನು ಕಸ ಎಲ್ಲ ತಗೊಂಡು ನಿಮಗೆ ತಂದುಕೊಡ್ಬೇಕಿತ್ತಾ? ಮಾತಾಡುವ ನಾಳೆ ಎಲ್ಲ ಇಡ್ತಾ ಇತ್ತು ಮಾತಾಡಿ. ನಿಮ್ಮ ಹತ್ರ 1 ರೂಪಾಯಿ ತೆಗೆದು ನಾನು ಕೆಲಸ ಮಾಡಿ ಹೇಳ್ತಾ ಇಲ್ಲ. 1 ರೂಪಾಯಿ ಯಾರ ಹತ್ರ ಹಿಂದಿನ ತನಕ ತಿಂದಿಲ್ಲ, ತಿನ್ನೋದು ಇಲ್ಲ. ಹಿಂದಿನ ತನಕ ನಿಯತ್ತಾಗಿ ಈ ಪರಿಸರಕ್ಕೆ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿದ್ದೀನಿ. ಮತ್ತು ಯಾರ ಕೇಸ್ ಮಾಡೋರಿದ್ದರೆ ಕೇಸ್ ಮಾಡಿಕೊಳ್ಳಿ, ಎಲ್ಲಕ್ಕೂ ರೆಡಿ ಇದ್ದೀನಿ. ಸೌಜನ್ಯ ಹೋರಾಟ ನ್ಯಾಯ ಸಿಗೋವರೆಗೂ, ಆ ನ್ಯಾಯ ಸಿಕ್ಕೇ ಸಹಿತ ಅಲ್ಲವರೆಗೂ ನಾನು ಇರ್ತೀನಿ, ಗೊತ್ತಾಗಲ್ಲ. ಅದು ನನ್ನ ಗುರಿನೂ ಆಗಿರುತ್ತೆ. ಅದು ಏನೇ ಆಗಲಿ ಅದರ ಮಧ್ಯದಲ್ಲಿ ಪಾಪ ಇವರಿಗೂ ನ್ಯಾಯ ಕೊಡಿಸಲಿಕ್ಕೆ ನಾವೆಲ್ಲ ಅವರೊಂದಿಗೆ ಕೈ ಜೋಡಿಸಿದ್ದೀವಿ. ಆದರೂ ಸೌಜನ್ಯ ವಿಷಯನೂ ನಾನು ಇಲ್ಲಿ ಹೇಳ್ದು ಹಾಕಿಲ್ಲ. ಎಲ್ಲರ ಸಹಕಾರ ಇದೆ, ಸಪೋರ್ಟ್ ಇದೆ, ಆದರೂ ಯಾವುದೇ ವಿಷಯನ ಹೇಳ್ದು ಹಾಕಿಲ್ಲ. ಮತ್ತು ಅಶೋಕಾಚಾರ್ಯ ನಾನು ಕೊನೆಯಾಗಿ ಹೇಳ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ದರೆ ತೆರಿ ತೋರಿಸು. ಆ ಸೋಮನಾಥ್ ನಾಯಕ ಹತ್ರ ಹೋಗು, ಫೈಲೆಲ್ಲ ಇಸ್ಕೋ. ನೀವೇನು ಮಾಡ್ತಾಯಿದ್ದೀರಾ? ಇನ್ನೂ ಏನೂ ಆಗಿಲ್ಲ. ನಾನು ಕೊಕ್ಕಳದಲ್ಲಿ ಈ ಥರ ಒಂದು ಕಿತ್ತಾಕಿದ್ದೀನಿ, ಬಡವರನ್ನು ಹೊರಗೆ ಹಾಕಿದ್ದೀನಿ. ಇವ ನನಗೆ ಯಾವ ಸೀಮೆ ಲೆಕ್ಕ ಅಂತ ಹೇಳಿ ಧರ್ಮಸ್ಥಳ ಬಂದಿರೋ ಕಿತ್ತಾಕೋ. ಆ ತಾಕತ್ತು ತೋರಿಸು. ಇವೆಲ್ಲೇನೋ ದೊಡ್ಡವರಿಗೆಲ್ಲ ಫೋನ್ ಮಾಡಿಸಿ ಹೇಳ್ತಾ ಇದ್ದಾರಂತೆ, ಏನಕ್ಕೆ ಜಯಂತವರು ನನ್ನ ಹೆಸರು ನೀನು ಮಾಡಿದಕ್ಕೆ ನಿನ್ನ ಹೆಸರು ತರ್ತಿದ್ಯಾ? ಸುಮ್ಮನೆ ಅಲ್ಲ, ದೊಡ್ಡವ್ರಿಗೆ ಗೊತ್ತು ನಾನು ಏನಂತ, ಏನು ಕೆಲಸ ಮಾಡ್ತಾಯಿದ್ದೆ ಅಂತ ದೊಡ್ಡವ್ರಿಗೆ ಗೊತ್ತು. ಅವ್ರ ಹತ್ರ ಅಲ್ಲಿ ನೀವು ಹೋಗಿ ನನ್ನನ್ನು ಚೇಂಜ್ ಮಾಡಿಸಿ ನೋಡಬೇಡಿ. ನಾವಿದು ಹಿಂಗೆ ಗೊತ್ತಿದ್ದೇ ಅವ್ರು ಮಾತಾಡೋದು. ಮತ್ತೇನಕ್ಕೆ ಬೇರೆ ಯಾರು ಬಂದು ಮಾತಾಡಲಿಕ್ಕೆ ಬಂದಿಲ್ಲ? ಯಾರು ಬರಬೇಕಿತ್ತಲ್ಲ. ನಾನು ಎಂಜಲ ಕಾಸಿಗೆ ಕೈ ಚಾಚುವ ಅಲ್ಲ. ನಿಯತ್ತಾಗಿ ರಾತ್ರಿ ಆಗಲು ಟೈಮ್ 1 ನಿಮಿಷ ಟೈಮ್ ವೇಸ್ಟ್ ಮಾಡದೆ ದುಡ್ಡು ಸಂಪಾದನೆ ಮಾಡಿ ನಾನು ನನ್ನ ಮನೆ ಮಕ್ಕಳನ್ನು ಸಾಕ್ತಾ ಇದ್ದೀನಿ. ಅದು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಎಂತ ಹೇಳ್ತಾ ನಿಮಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟ ಇದ್ದರೆ ಬರುವವರಿದ್ದರೆ ನಾಳೆ ನಿಮ್ಮ ಬುಡಕ್ಕೆ ಬಂದ ನಂತರ ನೋಡೋಣ ಅಂತ ನಮಗೆ ಕರೆ ಮಾಡೋದಲ್ಲ.
ಈ ಒಂದು ಪ್ರತಿಭಟನೆಗೆ 20ನೇ ತಾರೀಕು ಬನ್ನಿ ಕಡಬಕ್ಕೆ. ಆವತ್ತು ನಮಗೆ ನೋಡೋಣ, ಎಲ್ಲರೂ ಮೀಟ್ ಮಾಡೋಣ. ಅದನ್ನು 10 ಜನ ಎದುರಾಗ್ಬೋದು, 50 ಜನ ಎದುರಾಗ್ಬೋದು, ನಮ್ಮ ಹೋರಾಟ ಆಗೇ ಆಗುತ್ತೆ, ಮಾಡೇ ಮಾಡ್ತೀವಿ. ಏನಿಲ್ಲ ಅವರು ಇವರ ಮಾನ ಮರ್ಯಾದ ಹರಾಜು ಮಾಡಬೇಕಲ್ಲ ಮಹೇಶನ್ನಾಗಿ ನಮ್ಮ ಗಿರೀಶನ್ನ ಹೇಳುವಂಗೆ. ಅದಾದರೂ ಬೀದಿ ತಂದು ಹಾಕ್ತೀವಿ ನಿಮ್ಮದು ಮಾಡಿರೋ ಕೆಲಸವನ್ನು. ನಿಮಗೆ ಕಾನೂನಲ್ಲಿ ಶಿಕ್ಷೆ ಆಗದೇ ಇದ್ದರೆ ಆ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದರ 2 ಮಾತೇ ಇಲ್ಲ. ಹೇಳಿದನಲ್ಲ, ಈ ಮಣ್ಣಿನ ದೇವರು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ 2 ಮಾತಿಲ್ಲ. ಬಂದು ತಪ್ಪನ್ನು ಅವರ ಹತ್ರ ಕೇಳಿ ಅದು ಏನು ಬೇಕೋ ಅದು ಮಾಡುವ ವ್ಯವಸ್ಥೆ ಮಾಡಿ ಮನೆ ಕಟ್ಕೊಳ್ಳುವ ಕೆಲಸ ಮಾಡಿ. ಆ ಶೌಚಾಗಾರ ಮಾತ್ರ ಇಲ್ಲಿ ಮಾತ್ರ ಕಾಲಿಡಬಾರ್ದು, ನಮ್ಮ ತಾಲೂಕಲ್ಲಿ ಕಾಲಿಡಬಾರ್ದು. ನೀವು ಅಲ್ಲ ಆದ ನಂತರ ಬಂದು ಕಾಲಿಡಿ. ನೀವೇ ಆ ಬಿರೋ ಹೋಟ್ಲದ್ದು ಇದೈತೆ ತೊಂದರೆ ಕೊಡ್ತಾ ಇದ್ರಂತೆ, ಅಶ್ವಿನಿ ಹಾಸ್ಪಿಟ್ಲಿಗೂ ತೊಂದರೆ ಕೊಡ್ತಾ ಇದ್ರಂತೆ. ಎಲ್ಲ ಆಟಿ ಎಲ್ಲ ಹಾಕೋದು ಕೆಣಕೋದು, ಒಂದಲ್ಲ ಒಂದು ಕೆಣಕೋದು. ಪಂಚಾಯತಿ ಹೋಗಿ ಹೇಳಿದ್ರಪ್ಪ ಇವತ್ತು, ಅದು ಇದೆಲ್ಲ ಕೆಣಕ್ತಾನೆ. ಮಾಡಪ್ಪ ನೀನು, ಬೇಡ ಅಂತ ಹೇಳಲ್ಲ, ಮಾಡು. ಧರ್ಮಸ್ಥಳ ಕಿತ್ತಾಕು. ಇನ್ನು ಇವಾಗ ಆಗೋದಾರೆ ಕಡಬ ತಳಿಸ್ತಾರೆ ಇದ್ದಾರಲ್ಲ, ಅವನು ಕರ್ಕೊಂಡೋಗಿ ಅಲ್ಲಿಗೆ. ಅದನ್ನು ಕಡಬ ತಳಿಸ್ತಾನೆ ಕರ್ಕೊಂಡೋಗಿ ಎಲ್ಲ ಕಿತ್ತಾಕಿ ಮಾಡು. ಆಮೇಲೆ ಬಾ, ಆವಾಗ ನಾನು ಹೇಳ್ತೀನಿ ಬಾಪ ಇಂಥದ್ದು ಇದೆ ಅಂತ ಮಾಡು ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಸುಮ್ಮನೆ ಬಂದು ಯಾರ್ಯಾರ ಮೈಗೆ ಮಣ್ಣೆರಚುವ ಕಲ್ಲು ಹಾಕುವ ಕೆಲಸ ಮಾಡಬೇಡಿ ಅಂತಲೂ ಈ ಮೂಲಕ ಅದು ಅಲ್ಲ RTI ಎಂಬ ಒಂದು ಮಾಹಿತಿ ಹಾಕೊಂಡು ನಿನ್ನ ಉಪಯೋಗಕ್ಕೋಸ್ಕರ ನಿನ್ನ ಲಾಭಕ್ಕೋಸ್ಕರ ಜನರನ್ನು ಬೀದಿ ತಂದು ಹಾಕಿಲಿಗೋಸ್ಕರ ಉಪಯೋಗಿಸಬೇಡಿ ನೀನು. ಅದಕ್ಕೊಂದು ವ್ಯಾಲ್ಯೂ ಇದೆ. RTI ಕಾರ್ಯಕರ್ತನಂದರೆ ಮೊನ್ನೆ ಎಲ್ಲ ಹೋಗುವಾಗ ಹೇಳ್ತಾಯಿದ್ರು, ಮಹೇಶನ್ನ ನಾವೆಲ್ಲ ಹೋಗುವಾಗ RTI ಕಾರ್ಯಕರ್ತರ ಅಂತ ಅಂದರೆ ಕೋಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ಅಷ್ಟೊತ್ತಿ ನಮ್ಮನ್ನು ಗೊತ್ತಿರೋ ನಮ್ಮ ಅಣ್ಣವರು ಹೇಳಿದ್ರು, ನೋಡಿ ಎಲ್ಲರ ಥರ ಅಲ್ಲ ಅಂತ ಹೇಳಿದ್ರು ಅವರು. ಎಲ್ಲರೂ ಹೌದು ಅಷ್ಟು ಅವರೇ ಹೇಳಿದ್ರು, ಅಷ್ಟು ಇಲ್ಲಿ ಮನೆ ಅಲ್ಲಿ ಮನೆ ಮಾಡಿದ್ರು ಅಂತ. ಇವರು ಅದಕ್ಕೆ ಸೇರಿಸಬೇಡಿ ಅಂತ ಹೇಳಿದ್ರು. ಅದನ್ನು ಮಹೇಶನ್ನು ಹೇಳ್ತಾರೆ, ಗಿರೀಶನ್ನು ಹೇಳ್ತಾರೆ. ಸಾಕು, ಗಿರೀಶನ್ನು ಹೆಂಗೂ ನಮ್ಮ ಏನು ಎಂಬುದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಟೈಮ್ ಆದ ನಾವು ಪರಿಚಯ ಆಗಿ ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರ ತಲೆ ಹೊಡೆಯೋ ಕೆಲಸಕ್ಕೆ, ಯಾರ ಎಂಜಲ ಕಾಸಿಗೆ ಕೈ ಚಾಚಿ ನಾನು ಕೆಲಸ ಮಾಡಿಲ್ಲ. ಇವತ್ತು ಇಲ್ಲಿ ಇವರೊಟ್ಟಿಗಿದ್ದೀವಿ. ಎಲ್ಲರ ತ ಒಂದು ಶೋ ಮಾಡಿ ಸ್ಟೈಲ್ ಮಾಡಿ ಎಲ್ಲ ಒಂದು ವೀಡಿಯೋ ಮಾಡಿ ಹೋಗೋದಲ್ಲ. ಇವತ್ತು ನೈಟು ಇದ್ದೀನಿ, ಹೇಳಿಕೆ ಆಗಲ್ವಲ್ಲ. ಈ ಕಚನಾಲ ಮಕ್ಕಳು ಏನೆಲ್ಲ ಆಗುತ್ತೆ ಏನೆಲ್ಲ ಮಾಡ್ತಾರೆ ಅಂತ ಹೇಳಿಕೆ ಆಗಲ್ವಲ್ಲ ಇವರ ಯೋಗ್ಯತೆಗೆ ಎಂದು ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. 12 ಗಂಟೆ ಕಳೀತಾ ಅಂತ ಕಾಣಿಸ್ತಲ್ಲ. ನೋಡೋಣ, ಮುಂದಕ್ಕೆ ಸಿಗೋಣ. ಓಕೆ, ಥ್ಯಾಂಕ್ ಯು. 11 ಕಾಲ ಆಗಿದೆ. ಇವರ ಈ ಒಂದು ನ್ಯಾಯ ಸಿಗುವವರು ನಾನು ನನ್ನ ಎಲ್ಲ ಕೆಲಸವನ್ನು ಬದಿಗೊಟ್ಟು ಇವರೊಟ್ಟಿಗೆ ಇದ್ದೀನಿ ನಾನು. ಅದು ಊಟಕ್ಕಿಲ್ಲೋದು ತೊಂದರೆ ಇಲ್ಲ. ಗಂಜಿ ಊಟ ಇಲ್ಲಿ ಮಾಡ್ತಾಯಿದ್ದೀವಿ, ಇಲ್ಲಿ ತಿಂತಾಯಿವಿ, ಇಲ್ಲೇ ಇರ್ತಾಯಿದ್ದೀವಿ. ಓಕೆ, ಜಯವಾಗಲಿ ಎಲ್ಲರಿಗೂ. ಗುಡ್ ನೈಟ್.